ಮಹಾಲಿಂಗೇಶ್ವರ ದೇವರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ, ಕಲಾ ಮಾತೆ ಶೃಂಗೇರಿ ಶ್ರೀ ಶಾರದಾಂಬ ದೇವಿ ಅಮ್ಮನವರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ, ನಟರಾಜ ದೇವರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ, ಸ್ಥಳ ದೇವಿ ದೇವರ ದೈವಗಳ ಗುರಿ ಹಿರಿಯರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ, ರಿದ್ದಿ ಎಂಟರ್ಪ್ರೈಸಸ್ ಎಂಟರ್ಟೈನ್ಮೆಂಟ್ ಬ್ಯಾನರ್ ನಡಿ ತಯಾರಾದಂಥ ಅದ್ಭುತವಾದಂಥ ಈ ಒಂದು ಚಿತ್ರ ಕರಿಕಾಡ ನಟರಾಜ್ ಅವರ ಧರ್ಮಪತ್ನಿ ದೀಪ್ತಿ ದಾಮೋದರ್ ಅವರ ನಿರ್ಮಾಣದ ಗಿಲ್ಲಿ ವೆಂಕಟೇಶ್ ರವರ ದಕ್ಷನ್ ನಿರ್ದೇಶನದ ಕಾಡ ನಟರಾಜರವರು ನಾಯಕ ನಟರಾಗಿ ಅಭಿನಯಿಸಿದ ಕರಿಕಾಡ ಕನ್ನಡ ಚಲನಚಿತ್ರದ 3ನೇ ವಾರ ಯಶಸ್ವಿಯಾಗಿ ದಾಟಿ ಮುನ್ನುಗ್ಗುತ್ತಿರುವಂತಹ ಈ ಒಂದು ಶುಭ ಸಂದರ್ಭದಲ್ಲಿ ಈ ಶುಭ ಸಂಭ್ರಮವನ್ನು ಆಚರಿಸುವಂತಹ ಹೊತ್ತು ನಿರೀಕ್ಷಾ ಶೆಟ್ಟಿ ನಾಯಕಿಯಾಗಿ ಎಸ್ ಶೆಟ್ಟಿ ಹಾಗೆಯೇ ಮಂಜುಸ್ವಾಮಿ ಗೋವಿಂದ ಗೌಡ ಕಾಮಿಡಿ ಕಿಲಾಡಿ ಖ್ಯಾತಿಯ ಸೂರ್ಯ ದಿವಂಗತ ರಾಕೇಶ್ ಪೂಜಾರಿ ಹಾಗೆಯೇ ವಿಜಯ್ ಚಂಡೂರು ಚಂದ್ರಪ್ರಭಾ ಕರಿಸುಬ್ಬು ಹಾಗೆಯೇ ಗಿರಿ ಹಾಗೆಯೇ ಬಲರಾಜ್ ವಾರಿ ಮಾಸ್ಟರ್ ಆರ್ಯನ್ ಮುಂತಾದವರು ಈ ಒಂದು ಚಲನಚಿತ್ರದಲ್ಲಿ ಪಾತ್ರದಲ್ಲಿ ಮಿಂಚಿದ್ದಾರೆ. ಚಿತ್ರಕಥೆ ಸಂಭಾಷಣೆ ನಿರ್ದೇಶನದ ಕೆ ವೆಂಕಟೇಶ್ ಹಾಗೆಯೇ ಬೇಬಿ ರಿದ್ದಿ ಹಾಗೂ ವಿಪಿನ್ ಪ್ರಕಾಶ್ ಅಭಿನಯಿಸಿದ್ದಾರೆ. ಕಾಡ ಅವ್ರದ್ದು ಆ್ಯಕ್ಟಿಂಗ್ ಸೂಪರ್ ಆಗಿದೆ, ಸ್ಟೋರಿ ಮತ್ತು ಎಲ್ಲ ಮ್ಯೂಸಿಕ್ ಎಲ್ಲ ಸೂಪರ್. ಕ್ಲೈಮ್ಯಾಕ್ಸಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟು ಈ ಥರ ಕ್ಲೈಮ್ಯಾಕ್ಸ್ ಕೊಡ್ಬೋದಾ? ಇಷ್ಟ ಆಯಿತು, ಡಿಫ್ರೆಂಟ್ ಆಗಿದೆ. ಪುತ್ತೂರಿನಲ್ಲಿ ಈಗಿನ ಸಮಯದಲ್ಲಿ ಅಂತೂ ಬಹಳಷ್ಟು ಕಲಾವಿದರುಗಳು ತುಳು ಮತ್ತು ಕನ್ನಡ ಸಿನಿಮಾಗಳ ಮೂಲಕ ವೇದಿಕೆಯಲ್ಲಿ ಪ್ರತಿಬಿಂಬಿಸಿರುವುದೇ ನಮಗೆ ಪುತ್ತೂರಿನ ಮಣ್ಣಿನಲ್ಲಿ ಹುಟ್ಟಿದಂಥ ನಮಗೆಲ್ಲರಿಗೊಂದು ಹೆಮ್ಮೆಯ ವಿಷಯ. ಬಹುಶಃ ಮೊದಲಿಗೆಲ್ಲ ಉತ್ತರ ಕನ್ನಡ ಆ ಭಾಗದ ಕಲಾವಿದರುಗಳೇ ಹೆಚ್ಚುತ್ತಿದ್ದರು. ಈಗಂತೂ ದಕ್ಷಿಣ ಕನ್ನಡದ ಬಹಳಷ್ಟು ಕಲಾವಿದರಿಂದಾಗಿ ಬಹಳಷ್ಟು ಪ್ರಸಿದ್ಧಿ ಪಡೆದಂಥ ಚಲನಚಿತ್ರಗಳೀಗ ಹೊರಗೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮದೇ ಗ್ರಾಮದವರಾದಂಥ ಬಾಲಕೃಷ್ಣ ಶೆಟ್ಟಿಯವರು ಪಾತ್ರ ಮಾಡಿರುವಂಥ ಈ ಒಂದು ಸಿನಿಮಾಕ್ಕೆ ನಾವೆಲ್ಲರೂ ಇಲ್ಲಿ ಬಂದು ಭಾಗವಹಿಸಿಕೊಂಡು 3ನೇ ವಾರ ಯಶಸ್ವಿಯಾಗಿ ನಡೆಯುವಂಥ ಈ ಚಲನಚಿತ್ರಕ್ಕೆ ಮತ್ತೆ ದೀಪ ಪ್ರಜ್ವಲನೆ ಮಾಡ್ತಾ ಇದ್ದೇವೆ. ಪ್ರಾರಂಭದಲ್ಲಿ ದೀಪ ಪ್ರಜ್ವಲನೆ ಮಾಡುವಂಥದ್ದು ಅದೊಂದು ಸಂಪ್ರದಾಯ. 3ನೇ ವಾರದಲ್ಲಿಯೂ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಇದಕ್ಕೆ ಇನ್ನೂ ಬಾಳ್ವಿಕೆ ಮತ್ತು ಇದಕ್ಕೆ ಇನ್ನೂ ಸಮಯದ ಯಶಸ್ಸಿನ ಸಮಯದ ಹೆಜ್ಜೆಗಳು ಇನ್ನೂ ಬಾಕಿ ಉಂಟು ಅಂತ ಲೆಕ್ಕ. ಹಾಗಾಗಿ ಆ ಹೆಜ್ಜೆಗಳು ಇವತ್ತಿನಿಂದ ಪ್ರಾರಂಭ ಆಗಲಿ ಅಂತೇಳಿ ದೇವತಾ ಪ್ರಾರ್ಥನೆಯೊಂದಿಗೆ ಶುಭ ಹಾರೈಸ್ತೇವೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಇಡೀ ದೇಶದಲ್ಲಿ ಹೆಸರು ಮಾಡ್ತಾ ಇದೆ. ಯಾವುದೇ ಸಿನಿಮಾ ರಂಗ ನೋಡಲಿ ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಕಲಾವಿದ ಖಂಡಿತ ಇರ್ತಾನೆ. ಹಿಂದಿ ಇರಲಿ, ತೆಲುಗು ಇರಲಿ, ಮಲಯಾಳ ಇರಲಿ, ಪ್ರತಿಯೊಂದು ಇಂಗ್ಲೀಷ್ ಸಿನಿಮಾದಲ್ಲಿ ಕೂಡ ನಮ್ಮ ಕಲಾವಿದರು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಂಥ ಕಲಾವಿದರನ್ನು ಹೊಂದಿರುವಂಥ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಕನ್ನಡ ನಾಡಿನ ಕನ್ನಡ ಸಂಸ್ಕೃತಿ ಕನ್ನಡ ಭಾಷೆಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. ಇಂಥ ಜಿಲ್ಲೆಯ ಕಲಾವಿದರಾಗಿ ಬಾಲಕೃಷ್ಣ ಶೆಟ್ಟರು ಕೂಡ ಇವತ್ತು ಮಿನುಗ್ತಾ ಇದ್ದಾರೆ. ಅದೇ ವೇದಿಕೆಯಲ್ಲಿ ಇನ್ನೊಂದಷ್ಟು ಜನ ಕಲಾವಿದರು ಕೂಡ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಕರ್ನಾಟಕದ ಆ ಕನ್ನಡ ಭಾಷೆಗೆ ಇವತ್ತು ಸರ್ಕಾರ ಒತ್ತು ಕೊಡುವಂಥ ಜೊತೆಯಲ್ಲಿ ಜನಸಾಮಾನ್ಯರು ಕೂಡ ಆ ಕನ್ನಡ ಭಾಷೆಯನ್ನು ಬೆಳೆಸುವ ಮುಖಾಂತರ ನಮ್ಮ ಸಂಸ್ಕೃತಿಗೆ ದೊಡ್ಡ ಕೊಡುಗೆಯನ್ನು ಕೊಡಬೇಕು ಅಂಥೇಳಿ ಚಲನಚಿತ್ರ ರಂಗ ಕೂಡ ಇವತ್ತು ಇಡೀ ದೇಶದಲ್ಲಿ ಬಹುಶಃ ನಮ್ಮ ಕನ್ನಡ ಫಿಲ್ಮಿಗೆ ಕೊಟ್ಟಷ್ಟು ಮಹತ್ವವನ್ನು ಬೇರೆ ಯಾವುದೇ ಫಿಲ್ಮಿಗೆ ಕೊಡಲಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಪ್ರಾದೇಶಿಕವಾಗಿ ಅಂತ ಕನ್ನಡ ಭಾಷೆಯನ್ನು ಮತ್ತೊಮ್ಮೆ ಬೆಳೆಸುವ ದೃಷ್ಟಿಯಿಂದ ಕರಿಕಾಡ ಎನ್ನುವಂಥ ಈ ಒಂದು ಚಲನಚಿತ್ರ ಇವತ್ತು 3ನೇ ವಾರ ನಮ್ಮ ಥಿಯೇಟ್ರಲ್ಲಿ ಬಹುಶಃ ಜನ ಮೆಚ್ಚಿ ಅದನ್ನು ಮನರಂಜನೆಯ ಜೊತೆಯಲ್ಲಿ ಅದರಲ್ಲಿರುವಂಥ ಆ ಒಂದು ವಿಶೇಷತೆಯನ್ನು ಕೂಡ ಅರಿಯುವಂಥ ಕೆಲಸವನ್ನು ನಾನು ಕಂಡಿದ್ದೇನೆ. ಕೇಳಿದೆ ನಾನು ಕರಿಕಾಡ ಅಂದರೆ ಏನು ಅಂತ. ಕರಿ ಅಂದರೆ ಆನೆ ಅಂತ ಹೇಳಿದರು, ಕಾಡ ಅಂದರೆ ದೊಡ್ಡ ಅದರ ಏನು ಹೀರೋಣ ಹೆಸರು ಅಂತ ಹೇಳಿದರು.
ಆನೆಯಂಥ ಶಕ್ತಿಯುತವಾದಂಥ ಒಬ್ಬ ಹೀರೋ ಇವತ್ತು ಆ ಕನ್ನಡ ಚಲನಚಿತ್ರದಲ್ಲಿ ಬಹುಶಃ ಕನ್ನಡ ನಾಡು ನುಡಿಯನ್ನು ಮತ್ತೊಮ್ಮೆ ಪರಿಚಯಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಬಹುಶಃ ನಟರಾಜರು ಕೂಡ ಇದ್ದಾರೆ, ನಮ್ಮ ಫಿಲ್ಮ್ ಆ್ಯಕ್ಟರ್ ಅದರ ಪ್ರೊಡ್ಯೂಸರ್ ಅವರ ಪತ್ನಿ ಅಂತ ಹೇಳಿದರು. ಬಹುಶಃ ಈ ಒಂದು ಚಲನಚಿತ್ರ 100 ದಿನ ರನ್ ಆಗಬೇಕು. ಆ 100 ದಿನ ರನ್ ಆಗಲಿಕ್ಕೆ ಬಹುಶಃ ಪುತ್ತೂರಿನ ಎಲ್ಲ ಜನತೆಯ ಸಹಕಾರ ಬೇಕು ಅಂತೇಳಿ ಬಹುಶಃ ಎಲ್ಲ ನಮ್ಮ ಆ ಚಲನಚಿತ್ರ ನಟರು ಅದರ ಟೀಮ್ ಇಲ್ಲಿಗೆ ಬಂದಿದೆ. ಅದಕ್ಕೆ ನಾನು ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಖಂಡಿತ ಆ ಮಾಲಿಂಗೇಶ್ವರನ ಮಣ್ಣಿನಲ್ಲಿ ಈ ಒಂದು ಚಲನಚಿತ್ರ ಯಶಸ್ವಿಯಾಗಿ ಮುನ್ನಡೆಯುತ್ತದೆ. ಪುತ್ತೂರಿನ ಜನತೆಯ ಸಹಕಾರ ಇದೆ. ಕನ್ನಡ ಚಿತ್ರರಂಗದ ಕಲಾವಿದರಿಗೂ ಪ್ರೋತ್ಸಾಹ ಕೊಡಬೇಕು. ನಾವು ಕನ್ನಡ ಭಾಷೆಗೂ ನಾವು ಪ್ರೋತ್ಸಾಹವನ್ನು ಕೊಡಬೇಕು. ತುಳು ನಮ್ಮ ಮಾತೃಭಾಷೆ, ಕನ್ನಡ ನಮ್ಮ ಆಡುಭಾಷೆ ಮತ್ತು ನಮ್ಮ ರಾಜ್ಯದ ಭಾಷೆ. ಆ 2 ಭಾಷೆಯನ್ನು ಬೆಳೆಸುವಂಥ ಕೆಲಸ ಈ ಮುಖಾಂತರ ಮಾಡುವ ಅಂತೇಳಿ ಸಂದರ್ಭದಲ್ಲಿ ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದೇನೆ. ಎಲ್ಲರೂ ಈ ಸಮಾರಂಭಕ್ಕೆ ಬಂದಿರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಇದು 3ನೇ ವಾರ. ಆಮೇಲೆ ಇಲ್ಲಿವರೆಗೂ ನೀವೆಲ್ಲ ನೋಡಿ ಸಿನಿಮಾನ ಒಳ್ಳೆ ರಿವ್ಯೂಸ್ನ ಕೊಟ್ಟು ಮುಂದೆ ತೊಗೊಂಡು ಬಂದಿದ್ದೀರಾ. ಇದೇ ಥರ ಇನ್ನೂ 100 ಡೇಸ್ಗೆ ತೊಗೊಂಡೋಗ್ತೀರಾ ಅಂತ ನಂಬ್ತೀವಿ. ಆ್ಯಂಡ್ ಎಲ್ಲರಿಗೂ ಖುಷಿ ಆಗ್ತಿದೆ ಮೂವಿ ನೋಡಿ ಅಂತ ನಮಗೂ ತುಂಬ ಖುಷಿಯಾಗಿದೆ. ಆಮೇಲೆ ಇನ್ನೂ ರಿಮೈನಿಂಗ್ ಡೇಸು ಇಲ್ಲಿ ನೋಡಿದ್ರೆ ಈಗ ಪುತ್ತೂರವರೇ ಆ್ಯಕ್ಟ್ರೆಸ್ ಆದಂಥ ನಿರೀಶಾ ಶೆಟ್ಟಿ ಅಂತ ನೀವು ಕೇಳಿರ್ಬೋದು, ಅವರು ಹೀರೋಯಿನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ನಮ್ಮ ಮಂಗಳೂರಿಂದ ನಮ್ಮ ಬಾಲು ಸರ್ ಆ್ಯಕ್ಟ್ ಮಾಡಿದ್ದಾರೆ. ಅವರು ಡಿಸ್ಟ್ರಿಬ್ಯೂಷನ್ ಜೊತೆಗೆ ಅವರು ಕೂಡ ಒಂದು ಪಾತ್ರ ಮಾಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಶರತ್ ಅಂತ ಅವರು ಮತ್ತು ಅವ್ರಿಗೆ ಸ್ನೇಹಿತರು ಕೂಡ ಒಂದು 7-8 ಜನ ನಮ್ಮ ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಮೂವಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಸೊ ಅದಕ್ಕೆ ನಾವು ಪುತ್ತೂರಲ್ಲಂತೂ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಇನ್ನೂ ಅದನ್ನು ನೆಕ್ಸ್ಟ್ ವೀಕ್ಗಳಿಗೆ ನಾವು ಕರ್ಕೊಂಡು ಹೋಗ್ಬೇಕು ಅನ್ನೋದೇ ನಮ್ಮ ಆಶಯ. ಸೊ ಅದಕ್ಕೆ ನಾವು ನಿಮ್ಮನ್ನೆಲ್ಲ ಮೀಟ್ ಮಾಡಿ ಸೊ ನಿಮ್ಮ ರಿವ್ಯೂಸ್ ತೊಗೊಂಡು ನೀವಿನ್ನೂ ಎಲ್ಲರಿಗೂ ಈ ಸುದ್ದಿಯನ್ನು ಹರಡಿ ಅನ್ನೋದನ್ನು ಕೇಳ್ಕೊಳ್ತೀನಿ. ಆದರೆ ನಾನು ಬಾಲು ಸರ್ ಡಿಸ್ಕಸ್ ಮಾಡ್ತಾಯಿದ್ವಿ. ಈ ಮೂವಿಯಲ್ಲಿ ನೀವು ನೋಡ್ತಾ ಹೋದರೆ ಮಂಗಳೂರದ್ದು ಒಂದು ಗ್ಯಾಂಗ್ ಬರುತ್ತೆ. ಒಂದು ನಮ್ಮದು ಹಂಟಿಂಗ್ ಸೀನ್ಗಳು ಜಾಸ್ತಿ ಇದೆ ಈ ಮೂವಿಯಲ್ಲಿ. ಈ ಬಯಲುಸೀಮೆ ಮತ್ತು ಮಲೆನಾಡಲ್ಲಿ ಹೇಗೆ ಹಂಟಿಂಗ್ ಮಾಡ್ತಾರೆ ಆ ಸೀನ್ಗಳಲ್ಲಿ ಈ ಮಂಗಳೂರು ಗ್ಯಾಂಗ್ ಒಂದು ಎಂಟ್ರ್ ಆಗುತ್ತೆ. ಸೊ ಆ ಥರ ಸೀನ್ಗಳು ಕೂಡ ನಾವು ಕಂಪೋಸ್ ಮಾಡ್ಕೊಂಡಿದ್ದೀವಿ. ಸೊ ಐ ಥಿಂಕ್ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಪುತ್ತೂರಿನ ಇತಿಹಾಸ ಆಗಿ ಸಾಂಸ್ಕೃತಿಕ ಬದುಕನ್ನು ನೆಚ್ಚಿಕೊಂಡಂಥ ಕ್ಷೇತ್ರ. ನಮ್ಮ ಜಿಲ್ಲೆಯಲ್ಲಿ ಯಕ್ಷಗಾನ ನಾಟಕದ ಇತಿಹಾಸ ಹೊಂದಿರತಕ್ಕಂಥ ಜಿಲ್ಲೆ. ಆ ಜಿಲ್ಲೆಯಿಂದ ಇವತ್ತು ಸಿನಿಮಾ ರಂಗದಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿ ಇವತ್ತು ನಟರು ಬರ್ತಿರುವುದು ನಮಗೆ ಖುಷಿ ಕಂಡಿರುವಂಥ ವಿಚಾರ. ನಾವು ಡೈರೆಕ್ಟ್ರನ್ನು ನೋಡಿದೆ, ಭಾರಿ ಸಿಂಪ್ಲಿಸಿಟಿಯಲ್ಲಿದ್ದಾರೆ, ಖುಷಿ ಪಡ್ಕೊಂಡೆವು. ಒಬ್ಬ ಡೈರೆಕ್ಟರ್ಗಳು ಕೂಡ ಈ ರೀತಿಯಲ್ಲಿ ಸಮಾಜದಲ್ಲಿ ತೊಡಗಿಸ್ಕೊಂಡಾಗ ಜನ ನಿಮ್ಮನ್ನು ಗುರುತಿಸ್ತಾ ಹೋಗ್ತಾರೆ ಮತ್ತು ನಿಮ್ಮ ಸಿನಿಮಾಕ್ಕೆ ಒಂದಷ್ಟು ವ್ಯಾಲ್ಯೂ ಆ್ಯಡೆಡ್ ಪ್ರಮೋಷನ್ಗಳಾಗುತ್ತೆ. ಅದು ಖಂಡಿತ ಈ ಸಿನಿಮಾಕ್ಕೆ ಆಗಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ, ವಿಶೇಷವಾಗಿ ಪುತ್ತೂರಿನ ಜನತೆ ಯಾವತ್ತೂ ಕೂಡ ಆಗಿ ಮಾತಾಡೋದಿಲ್ಲ ಜಾಸ್ತಿ, ಆದರೆ ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಎಲ್ಲೆಲ್ಲ ಸಂಬಂಧಗಳಿದೆ ಆ ಸಂಬಂಧಗಳು ಜೋಡಿಸ್ಕೊಂಡು ಹೋಗ್ತಾರೆ. ಅದಕ್ಕೆ ನಿಮಗೆ ಆ ಪ್ರೀತಿಯನ್ನು ಮತ್ತು ಗೌರವವನ್ನು ನಮ್ಮ ಪುತ್ತೂರು ಭಾಗದಿಂದ ನಿಮಗೂ ಕೂಡ ಕೊಡುವಂಥ ಕೆಲಸ ಕಾರ್ಯಗಳನ್ನು ನಮ್ಮ ಪುತ್ತೂರಿನವ್ರು ಮಾಡ್ತಾರೆ ಅನ್ನೋಂಥ ವಿಚಾರನ ಇಟ್ಟುಕೊಂಡು ಕರಿಕಾಡ ಇವತ್ತು ಏನು ಯಶಸ್ಸನ್ನು ಕಂಡಿದೆ, 3 ವಾರಗಳು 100 ದಿನಗಳಾಗಲಿ, 100 ದಿನಗಳ ನಂತರ ಇನ್ನಷ್ಟು ಕ್ರಿಯಾಶೀಲವಾಗಿ ಆಗಲಿ, ಇನ್ನಷ್ಟು ಇಲ್ಲಿ ಏನು ಚಲನಚಿತ್ರದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅವ್ರಿಗೆ ಇನ್ನಷ್ಟು ಅವಕಾಶಗಳು ಕೂಡ ಈ ವೇದಿಕೆ ಮುಖಾಂತರ ಆಗಲಿ ಅನ್ನುವಂಥ ಮಾತುಗಳನ್ನ ಹೇಳ್ತಾ, ಕರಿಕಾಡ ಅಂದಾಗ ನಮಗೆ ಕೂಡ ಶಬ್ದ ಮಾಡುವಾಗ ಏನೋ ಅಂತ ಆಲೋಚನೆಯಲ್ಲಿ ಇತ್ತು. ಹೊಸ ಒಂದು ಶಬ್ದವನ್ನು ತಿಳಿಬಿಟ್ಟಿದ್ದೀರಿ. ಇನ್ನು ಗಟ್ಟಿಯಾಗುವಂಥ ಕೆಲಸ ಕಾರ್ಯಗಳು 3 ವಾರದ ನಂತರ ಗಟ್ಟಿಯಾಗ್ತಾ ಹೋಗುತ್ತೆ. ಯಾವತ್ತು ಹಾಗೆ ಪ್ರಮೋಷನ್ಗಳು ಒಂದಷ್ಟು ದಿನಗಳ ನಂತರ ಹೋಗಬೇಕಂದ್ರೆ ನಾವು ಸ್ವಲ್ಪ ಜಾಹೀರಾತು ವಿಭಾಗದಲ್ಲಿ ಕೆಲಸ ಮಾಡಿದವರು ಗೊತ್ತಿರೋದ್ರಿಂದ ಈ ವ್ಯವಸ್ಥೆಗಳು ಹಾಗೇನೆ 50 ದಿನ 20 ದಿನ 100 ದಿನ ಹೀಗೆ ಪ್ರಮೋಷನ್ಗಳು ಆಗ್ತಾ ಒಂದು ಒಳ್ಳೆಯ ಹಂತಕ್ಕೆ ಬರಲಿ. ಮತ್ತು ಬಾಲಕೃಷ್ಣ ಶೆಟ್ಟರು ಹೊಸದಾಗಿ ಬಣ್ಣ ಹಚ್ಚಿದ್ದಾರೆ ಅಂತ ಹೇಳಿದರು. ಬಾಲಕೃಷ್ಣ ಶೆಟ್ಟರು ಯಾವಾಗಲೂ ವಿತರಕರಾಗಿ ನಾವು ಕಂಡಿದ್ದೇವೆ. ಇವತ್ತು ಒಬ್ಬ ಆ್ಯಕ್ಟರಾಗಿ ಕೂಡ ಗುರುತಿಸ್ಕೊಂಡಿದ್ದಾರೆ. ಮಂಗಳೂರಿನ ಹಂಟಿಂಗ್ ಟೀಮ್ ಅಂತ ಹೇಳಿದರು. ಅವರು ಹಂಟಿಂಗ್ ಟೀಮ್ ಕೇವಲ ಮಂಗಳೂರಿನ ಸಿನಿಮಾದಲ್ಲಲ್ಲ, ಕಲೆಕ್ಷನ್ ವಿಚಾರದಲ್ಲಿ ಕೂಡ ಹಂಟಿಂಗ್ ಟೀಮ್ ಆಗಲಿ ಅನ್ನೋಂಥ ಶುಭವನ್ನು ಹಾರೈಸ್ತಾ ನಿಮಗೆ ಶುಭವನ್ನು ಹಾರೈಸ್ತಾ ಧನ್ಯವಾದ. ಒಡೆಯ ಪುತ್ತೂರ ಮಹಾಲಿಂಗೇಶ್ವರನನ್ನು ಪುಡ ಮಾಡಿಕೊಳ್ಳುತ್ತಾ ಈ ಒಂದು ಕರಿಕಾಡ ಸಿನಿಮಾ ಅದರ ಪ್ರಥಮ ದಿನ ನಾನು, ನನ್ನ ಧರ್ಮಪತ್ನಿ, ನಮ್ಮ ಸಂಸ್ಥೆಯ ಪ್ರಾಂಶುಪಾಲರು ಹಾಗೂ ವಿದ್ಯಾರ್ಥಿಗಳು ಎಲ್ಲರೂ ಬಂದು ಈ ಸಿನಿಮಾವನ್ನು ವೀಕ್ಷಣೆ ಮಾಡಿದ್ದೇವೆ. ಆದ ಕಾರಣ ಆ ಸಿನಿಮಾವನ್ನು ಬರುವ ಸಮಯದಲ್ಲಿ ಏನಪ್ಪ ಇದು ಸಿನಿಮಾ ಹೇಗಿರುತ್ತೋ ಅಂತೇಳೋ ಒಂದು ಡೌಟ್ ನಮ್ಮಲ್ಲಿ ಇದ್ದಿದೆ. ಆದರೆ ಆ ಸಿನಿಮಾ ಸಾಗ್ತಾ ನಮ್ಮೆಲ್ಲರನ್ನು ಆ ಸಿನಿಮಾದ ಒಳಗೆ ಕರ್ಕೊಂಡೋಯ್ತು. ಯಾಕೆಂತ ಹೇಳಿದರೆ ಇಲ್ಲಿ ಕರಿಕಾಡ ಆನೆಯ ಸ್ವಭಾವ ಇರುವ ಕಾಡ ಅಂದರೆ ಇಲ್ಲಿ ಹೀರೋವನ್ನು ಆ ಸಿನಿಮಾದಲ್ಲಿ ಕರೆಯೋದು. ಆ ಹೀರೋಗೆ
ಅವನ ದಿನನಿತ್ಯ ಬೆಳಿಗ್ಗೆ ಎದ್ದು ಬ್ರಷ್ ಮಾಡುತ್ತಾನೆ ಇಲ್ವೋ ಗೊತ್ತಿಲ್ಲ ಸರಿಯಾಗಿ, ಮುಖ ತೊಳೆದುಬಿಟ್ಟು ಎದ್ದು ಅವನ ಮಾಲೀಕನ ಜೊತೆ ಹೊರಟೋಗ್ತಾನೆ. ಎಲ್ಲಿಗೆ ಹೋಗ್ತಾನೆ ಅಂತ ಹೇಳಿದರೆ ಬೇಟೆಗೆ ಮತ್ತು ಗಲಾಟೆಗೆ ಮತ್ತು ಕುಡಿತ. ಇದು ಆ ಸಿನಿಮಾದಲ್ಲಿ ಒಂದು ಹೀರೋ ಟೋಟಲಿ ಮುಗ್ಧನಾಗಿರ್ತಾನೆ, ಆದರೆ ಅವನ ನಂಬಿಕೆ ಯಾವತ್ತೂ ಅವನ ಯಜಮಾನನ ಮೇಲೆ ಇರುತ್ತೆ. ಆದರೆ ಸಿನಿಮಾ ಸಾಗ್ತಾ ಸಾಗ್ತಾ ಯಾವ ರೀತಿ ಸಾಗ್ತದೆ ಅಂತ ಹೇಳಿದರೆ ಆ ಎಂಡಿಂಗ್ ನೋಟ್ ಬರುವಾಗ ನಮ್ಮಲ್ಲಿ ಶಾಲಾ ಮಕ್ಕಳಿಗೊಂದು ಕ್ವಶನ್, ಸರ್ ಈ ಮಗು ಎಲ್ಲಿಂದ ಬಂತು ಅಂತ. ಆದರೆ ಇವತ್ತು ಸಿನಿಮಾ ನೋಡುವವರು ಫಸ್ಟಿಗೆ ಅಲ್ಲಿ ಒಂದು ಭೂಗೋಳ ತೋರಿಸಿ ಅವರು ಒಂದು ವಿಚಾರವನ್ನು ಹೇಳ್ತಾರೆ. ಆ ವಿಚಾರವನ್ನು ಗಮನಿಸದಿದ್ದರೆ ಎಂಡಿಂಗ್ ನೋಟು ಗೊತ್ತಾಗೋದಿಲ್ಲ. ಸೊ ಆದ ಕಾರಣ ಈ ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ 100 ದಿನ 150 ದಿನ ನಡೆಯಲಿ ಅಂತ ಆ ಮಹಾಲಿಂಗೇಶ್ವರನಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಸೊ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಹಾಗೆ ಚಿತ್ರಕ್ಕೆ ಸಪೋರ್ಟ್ ಮಾಡೋಕ್ಕೆ ಬಂದಿರೋ ಎಲ್ಲ ಗಣ್ಯರಿಗೂ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಇವತ್ತು ಖುಷಿ ಆಗ್ತಾ ಇದೆ, ಏನಕ್ಕೆ ಅಂದರೆ ಪುತ್ತೂರಿನಲ್ಲಿ ನಮ್ಮ ಕರಿಕಾಡ ಚಿತ್ರದ ನಾಯಕ ಕೂಡ ನಿಮ್ಮ ಪುತ್ತೂರಿನವರೇ. ಸೊ ಏನೋ ಹೆಲ್ತ್ ಇಶ್ಯೂರಿಂದ ಇವತ್ತು ಬರೋಕ್ಕಾಗಿಲ್ಲ ಅವರು. ಸೊ ನಾನು ಬಾಲಣ್ಣನ ಕೂಡ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇಷ್ಟು ಪ್ರೀತಿನ ಇಲ್ಲಿ ಬಾಕ್ಸಲ್ಲಿ ತುಂಬ್ಕೊಂಡು ಇಟ್ಕೊಂಡಿದ್ದಾರೆ ಅವರು ನಮ್ಗೆ ಹಂಚೋಕ್ಕೆ. ಸೊ ಥ್ಯಾಂಕ್ಸು ಬಾಲಣ್ಣ. ಡೇ ಒನ್ನಿಂದ ಇವತ್ತಿನವರೆಗೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ನಮಗೆ. ಆ ಋಣ ಹೆಂಗೆ ತೀರಿಸ್ಬೇಕು ಗೊತ್ತಿಲ್ಲ ನಮಗೆ. ತುಂಬ ಥ್ಯಾಂಕ್ ಯು ವೆರಿ ಮಚ್. ಮತ್ತು 3ನೇ ವಾರದಲ್ಲಿ ನಾವು ಪುತ್ತೂರಿಗೆ ಬರೋದಕ್ಕೆ ಕಾರಣ ನಮಗೆ ಜನ ಸಪೋರ್ಟ್ ಮಾಡ್ತಿರೋ ರೀತಿ. ಸೊ ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಹೀರೋಗಳು ಹತ್ರ ಬರೋದು, ಆ ಪ್ರೀತಿ ಹುಡುಕೊಂಡು ನಾವು ಇರುವೆ ಥರ ಬಂದಿದ್ದೀವಿ ಪುತ್ತೂರಿಗೆ. ಸೊ ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಕರಿಕಾಡ, ನಮ್ಮ ಕನ್ನಡ ಅನ್ನೋದು ಪದ ಪುಂಜಗಳ ಗುಚ್ಛ, ಎಷ್ಟು ಅಗದಷ್ಟು ಅದರಲ್ಲಿ ಶಬ್ದ ಭಂಡಾರಗಳ ಗಣಿಯೇ ಇರುತ್ತೆ. ಕರಿಕಾಡ ಅನ್ನುವಂತಹ ವಿಶೇಷವಾದಂತಹ ಒಂದು ಹೆಸರನ್ನು ನಮ್ಮ ಕನ್ನಡದ ಜನತೆಗೆ ಪರಿಚಯಿಸಿದ್ದೀರಿ. ಅದಕ್ಕೆ ಮೊದಲದಾಗಿ ನಿಮಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಯಾಕಂದರೆ ಒಂದು ಪದಗಳನ್ನು ಹುಡುಕುವಂತಹ ಒಂದು ಕ್ರೇಜನ್ನು ಕೂಡ ಜನರಲ್ಲಿ ಹುಟ್ಟು ಹಾಕಿದ್ದೀರಾ. ಜೊತೆಗೆ ನಮ್ಮ ತುಳು ಚಿತ್ರರಂಗದವರು ಈಗ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟದ ಸದ್ದನ್ನು ಮಾಡ್ತಾ ಇದ್ದಾರೆ. ಮೊದಲು ನಾವು ಬ್ಯಾಂಗ್ಳೂರಿಗೆ ಬರಬೇಕಿತ್ತು, ಒಂದು ಚಲನಚಿತ್ರವನ್ನು ಜನರಿಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತಂದರೆ. ಈಗ ಬೆಂಗಳೂರಿನ ತಂಡ ನಮ್ಮ ಮಂಗಳೂರಿಗೆ, ಅದರಲ್ಲೂ ಪುತ್ತೂರಿಗೆ ಬಂದಿದ್ದೀರಾ. ನಿಮಗೆ ಮೊದಲನೇದಾಗಿ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಎಲ್ಲರ ಕಲಾವಿದರ ಪರವಾಗಿ. ಜೊತೆಗೆ ಯುವ ನಿರ್ದೇಶಕರಿದ್ದೀರಿ, ನಿಮ್ಮ ಭವಿಷ್ಯ ಕೂಡ ಉಜ್ವಲವಾಗಿ ಚಿತ್ರರಂಗದಲ್ಲಿ ಬೆಳಗಲಿ. ಜೊತೆಗೆ ಕರಿಕಾಡ, ಇವರು ಏನು ನಮ್ಮ ನಟರಿದ್ದಾರೆ, ಒಂದು ಕಾಡ ಅನ್ನುವಂತಹ ಹೆಸರು, ಆನೆಯ ಹೆಸರನ್ನು ಇಟ್ಕೊಂಡು ಅವರ ಒಂದು ಭವಿಷ್ಯ ಕೂಡ ಚಿತ್ರರಂಗದಲ್ಲಿ ಆನೆಯಷ್ಟೇ ಬಲಾಢ್ಯವಾಗಿ ಬೆಳೀಲಿ. ಜೊತೆಗೆ ನಮ್ಮ ಮಣ್ಣಿನ ಪುತ್ತೂರಿನ ಕಲಾವಿದರಿದ್ದಾರೆ, ಬಾಲಕೃಷ್ಣಣ್ಣ ಸದಾ ಕಲಾವಿದರಿಗೆ ಸಪೋರ್ಟ್ ಮಾಡುವವರು, ಅವರು ಕೂಡ ಈಗ ಕಲಾವಿದರಾಗಿ ಗುರುತಿಸ್ಕೊಳ್ತಾ ಇದ್ದಾರೆ. ಅವರ ಕಲಾಪಯಣ ಕೂಡ ಉತ್ತಮ ರೀತಿಯಲ್ಲಿ ಬೆಳಗಲಿ. ನಮ್ಮ ಹುಡುಗಿ ನಿರೀಕ್ಷಾ ಶೆಟ್ಟಿ ಅಭಿನಯಿಸಿರುವಂತಹ ಚಿತ್ರ, ಹಾಗಾಗಿ ಪುತ್ತೂರಿನವರು ಎಲ್ಲರೂ ಕೂಡ ನಮ್ಮ ಕಲಾವಿದರಿಗೆ ಬೆಂಬಲಿಸಬೇಕು, ಜೊತೆಗೆ ಚಿತ್ರರಂಗವನ್ನು ಬೆಳಗಿಸಬೇಕು ಅಂತ ನಾನು ನಿಮ್ಮ ಜೊತೆ ಕೇಳ್ಕೊಳ್ತಾ ಇದ್ದೀನಿ. 25 ದಿನಗಳು ಯಶಸ್ವಿ ಪಯಣದಲ್ಲಿ ಓಡ್ತಾ ಇರುವಂಥ ಈ ಚಿತ್ರ 100 ದಿನದ ಸಂಭ್ರಮವನ್ನು ಕೂಡ ನಮ್ಮ ಪುತ್ತೂರಿನಲ್ಲಿ ಆಚರಿಸುವಾಗ ಆಗಲಿ ನಾವೆಲ್ಲರೂ ಅವರಿಗೆ ಸಪೋರ್ಟ್ ಮಾಡೋಣ. ತುಳುವರು ಯಾವಾಗಲೂ ಒಬ್ಬರ ಪ್ರೀತಿ ವಿಶ್ವಾಸವನ್ನು ಕೈ ಕೊಡುವವರಲ್ಲ, ಕೈ ಹಿಡಿದು ನಡೆಸುವವರು. ಹಾಗಾಗಿ ನಮ್ಮೆಲ್ಲರ ಬೆಂಬಲ ನಿಮಗಿದೆ. ಶುಭವಾಗಲಿ ಚಿತ್ರತಂಡಕ್ಕೆ ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಫಿಲ್ಮ್ಗಳನ್ನು ನೋಡುವವರು, ಅದು ಕನ್ನಡ ಇರ್ಬೋದು, ಹಿಂದಿ ಇರ್ಬೋದು, ಮಲಯಾಳಿ ಇರ್ಬೋದು, ಯಾವುದು ಬಾಲಣ್ಣ ಸಿಗ್ತಾರೆ ನನಗೆ ಪಿಕ್ಚರ್ಗಳು ಬಂದಗಳವರೆಗೆ ನನಗೆ ಎಂಚ ಉಂಟು ಅಂತೇಳಿ ನಾನು ಅದನ್ನು ಹೇಳ್ತಿದ್ದೆ, ಹೀಗೆ ಉಂಟು ಅಂತ. ಬಹುಶಃ ಈ ಪಿಕ್ಚರನ್ನು ನೋಡಲಿಕ್ಕೆ ನನಗೆ ಸ್ವಲ್ಪ ಆಗಲಿಲ್ಲ. ಬಹುಶಃ ಇವತ್ತಿಲ್ಲ ನಾಳೆ ಖಂಡಿತವಾಗಿ ನೋಡ್ತೇನೆ. ಈಗ ಗೋಕುಲ್ ಹೇಳಿದಾಗೆ ಆ ಫಸ್ಟಿಗೆ ಏನು ಬಂತು ಅದನ್ನು ಇಟ್ಟುಕೊಂಡು ಅದನ್ನು ಅಬ್ಸರ್ವ್ ಮಾಡ್ತೇನೆ ಮತ್ತು ತಿಳಿಸ್ತೇನೆ. ನಿಮಗೆಲ್ಲರಿಗೂ ನಮ್ಮ ಆರಾಧ್ಯ ದೇವರು ನಮ್ಮ ಮಹಾಲಿಂಗೇಶ್ವರ ಒಳ್ಳೆಯದು ಮಾಡಲಿ. ಇದು 106 ದಿನ ಈ ಚಿತ್ರ ಓಡಲಿ ಮತ್ತು ಇನ್ನು ಮುಂದೆ ನಿಮಗೆ ಇಂಥ ಚಿತ್ರಗಳು ತಯಾರಿಸುವಂಥ ಅನುಗ್ರಹವನ್ನು ದೇವರು ಕರುಣಿಸಲು ಹಾರೈಸುವ ಅವಕಾಶಕ್ಕೆ ಹೊಂದಿಸ್ತೇನೆ. ಎಲ್ರಿಗೂ ನಮಸ್ಕಾರ. ನಾನು ಮೊದಲನೇದಾಗಿ ನಮ್ಮ ತಂತ್ರಿಗಳ ಆಶೀರ್ವಾದದಿಂದ ಇಲ್ಲಿವರೆಗೆ ಬರಲಿಕ್ಕೆ ಕಾರಣ ಮತ್ತು ನನಗೆ ಈ ಸಿನಿಮಾದಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ನಮ್ಮ ನಟರಾಜ್ ಸರ್ ಇದ್ದಾರೆ, ಕಾಡ ನಟರಾಜ್ ಸರ್, ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ವೆಂಕಟೇಶ್ ಸರ್, ಅವರು ಆ್ಯಕ್ಚುಲಿ ಒಂದು ಸೀನನ್ನು ಮಾಡಬೇಕಾದ್ರೆ ತುಂಬ 10-15 ಸಾರಿ ಮಾಡಿಸಿದ್ದಾರೆ. ಯಾಕೆಂತ ಹೇಳಿದರೆ ಕೈ ಕಾಲಲ್ಲಿ ತುಂಬ ಗಾಯ ಬಂದು ಮುಳ್ಳು ಕಲ್ಲೆಲ್ಲ ತಾಗಿ ಗಾಯ ಬಂದಿದೆ. ಆದರೂ ಕೂಡ ನಮ್ಮನ್ನು ವಾಪಸ್ ಮಾಡಿಸಿ 15 ಸಾರಿ. ಅಷ್ಟೊತ್ತಿಗೆ ಒಬ್ಬರು ಹೇಳಿದರು, ಅವರು ಡಿಸ್ಟ್ರಿಬ್ಯೂಟ್ರು ಜೋರು ಮಾಡಬೇಡಿ ಅವರಿಗೆ ಅಂತೇಳಿ. ಆದರೂ ಅವರು ಬಿಡಲಿಲ್ಲ. ಆ್ಯಕ್ಚುಲಿ ಅವರು ಒಳ್ಳೆಯ ನಿರ್ದೇಶಕರು, ನನಗೆ ತುಂಬ ಖುಷಿ ಆಗ್ತದೆ. ಹೀಗೆ ಮಾತಾಡುವಾಗ ನನ್ನಲ್ಲಿ ತುಂಬ ಖುಷಿಯಲ್ಲಿ ಮಾತಾಡ್ತಾಯಿದ್ರು. ಶೂಟಿಂಗಿಗೆ ಹೋಗೋವ್ರ ಜನನೇ ಬೇರೆ, ಅವ್ರು ಮಾತಾಡೋ ಸ್ಟೈಲ್. ಇವರು ನಮ್ಮ ಪ್ರಿನ್ಸಿಪಲ್ ಇದ್ದಾರೆ, ಹಾಗೆ
ಸ್ಕೂಲಲ್ಲಿ ಹೊರಗೆ ಬಂದಾಗ ಮಕ್ಕಳಲ್ಲಿ ಹೇಗೆ ಮಾತಾಡ್ತಾರೆ ಖುಷಿಯಲ್ಲಿ, ಕ್ಲಾಸಲ್ಲಿ ಬೇರೆ ಇರ್ತಾರೆ, ಅದೇ ಥರ. ಅದು ನನಗೆ ತುಂಬ ಖುಷಿ ಆಯಿತು. ನನಗೆ ತುಂಬ ಥ್ಯಾಂಕ್ ಯು ಸರ್. ಹಾಗೆ ಅವಕಾಶ ಕೊಟ್ಟದಕ್ಕೆ ನಟರಾಜ್ ಸಾರಿಗೆ ತುಂಬ ಥ್ಯಾಂಕ್ ಯು. ಹಾಗೆ ಕ್ಲಪ್ತ ಸಮಯಕ್ಕೆ ಎಲ್ಲರೂ ಕೂಡ ನಮ್ಮ ಶಾಸಕರು ಹಾಗೆ ನಾರಾಯಣ್ ಸರ್ ಎಲ್ಲರೂ ಕೂಡ ಬಂದಿದ್ರಿ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು, ಧನ್ಯವಾದವನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ನಮ್ಮ ತಂತ್ರಿಯವರಿಗೂ ಕೂಡ ಧನ್ಯವಾದ. ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಸಹಕಾರ ಕೊಟ್ಟಂಥ ನನ್ನ ಎಲ್ಲ ಮಿತ್ರರಾದ ಮೀಡಿಯಾದವರಿಗೂ ಕೂಡ, ಅವರಿವರ ಹೆಸರು ಹೇಳೋದಿಲ್ಲ, ಅವರಿಗೂ ಕೂಡ. ಹಾಗೆ ನಮ್ಮ ಯತೀಶ್ವರವರಿದ್ದಾರೆ, ಸುದ್ದಿ ಬಿಡುಗಡೆ ಸುಧಾಕರ್ ಎಲ್ಲ ಇದ್ದಾರೆ. ಹಾಗೆ ನಮ್ಮ ಇವರು ಮಿತ್ರರಿದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸಿ, ಹಾಗೆ ಈ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನಿರೂಪಣೆ ಮಾಡಿದಂಥ ನನ್ನ ಆತ್ಮೀಯ ಮಿತ್ರರ ಪದ್ಮರಾಜ್ ಪುತ್ತೂರು ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸಿ, ಪ್ರತಿಯೊಬ್ಬರಿಗೂ ಕೂಡ ನಾನು ಕರೆದಾಗ ಬಂದಂಥ ಎಲ್ಲ ನನ್ನ ಆತ್ಮೀಯ ಸಿನಿಮಾ ನೋಡಲಿಕ್ಕೆ ಬಂದಂಥ ಎಲ್ಲ ಆತ್ಮೀಯರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕರಿಕಾಡ ವಿಭಿನ್ನ ಶೀರ್ಷಿಕೆಯ ಸಿನಿ ಪ್ರೇಮಿಗಳ ಮನಸ್ಸಿಗೆ ಲಗ್ಗೆ ಇಟ್ಟಿದೆ. ಈ ಸಿನಿಮಾದಲ್ಲಿ ಹಳ್ಳಿಯ ಸೊಗಡು, ಕಾಡಿನ ನೋಟ, ಪ್ರೀತಿ, ಪ್ರೇಮ, ದ್ವೇಷ, ಪ್ರತೀಕಾರ ಇವೆಲ್ಲವೂ ಕೂಡ ಸಿನಿಮಾದಲ್ಲಿ ಇದೆ ಅನ್ನುವಂಥದ್ದು ಸಿನಿಮಾದ ಟ್ರೇಲರನ್ನು ನೋಡಿದಂಥ ಜನ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಒಮ್ಮೆ ಈ ಸಿನಿಮಾ ನೋಡಬೇಕಲ್ಲ ಅಂತ ಯೋಚಿಸ್ತಾ ಥಿಯೇಟರ್ನತ್ತ ಜನ ಬರೋ ರೀತಿಯಾಗಿ ಕರಿಕಾಡ ಸಿನಿಮಾ ಟ್ರೇಲರ್ ಮಾಡ್ತಾ ಇರುವಂಥದ್ದು. ಇದರ ಜೊತೆಗೇನೆ ಕರಿಕಾಡ ಸಿನಿಮಾ ಫೆಬ್ರವರಿ 6ನೇ ತಾರೀಕಿನಂದು ರಿಲೀಸ್ ಆಗಿದೆ. ಕನ್ನಡ, ಹಿಂದಿ, ಮಲಯಾಳಂ, ತಮಿಳು, ತೆಲುಗು ಈ ಭಾಷೆಗಳಲ್ಲಿ ರಿಲೀಸ್ ಆಗಿದೆ. ಇದೀಗ ನಮ್ಮ ಪುತ್ತೂರಿಗೆ ಸ್ಪೆಷಲ್ ಆಗಿರುವಂಥ ಸೆಲೆಬ್ರೇಷನ್ ಇದೆ. ಯಾಕೆ ಅಂತ ಕೇಳಿದರೆ, ಕರಿಕಾಡ ಸಿನಿಮಾ ತಂಡ ಪುತ್ತೂರಿಗೆ ಎಂಟ್ರಿ ಕೊಟ್ಟಿರುವಂಥದ್ದು. ಹಾಗಾಗಿ ಸಿನಿಮಾ ಯಾವ ರೀತಿ ಆಗಿದೆ ಅಂತ ನಾವು ಕೂಡ ನೋಡೋಣ. ಅದರ ಜೊತೆಗೆ ಸಿನಿ ತಂಡದ ಜೊತೆ ಮಾತಾಡ್ಸ್ಕೊಂಡು ಬರೋಣ ಬನ್ನಿ. ಕರಿಕಾಡ ಸಿನಿಮಾದ ನಾಯಕ ನಟನಾಗಿರುವಂತಹ ನಟರಾಜ್ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿ, ನೀವು ಹೇಗಿದ್ದೀರಾ? ನಮ್ಮ ಆರಾಮ ಸರ್. ನಮ್ಮ ಪುತ್ತೂರಿಗೆ ವೆಲ್ಕಮ್. ಥ್ಯಾಂಕ್ ಯು ಸೊ ಮಚ್. ಹೇಗಿದೆ ನಮ್ಮ ಪುತ್ತೂರಿನ ವೆದರ್? ಪುತ್ತೂರು ತುಂಬ ಚೆನ್ನಾಗಿದೆ. ಸ್ವಲ್ಪ ಬಿಸಿ ಅನ್ನೋದು ಬಿಟ್ಟರೆ ಈಗ ಸಮ್ಮರ್ ಇರೋದ್ರಿಂದ, ಅದರ್ವೈಸ್ ಬೆಳಗ್ಗೆಯಿಂದ ಬ್ರೇಕ್ಫಾಸ್ಟು, ಲಂಚೆಲ್ಲ ಒಳ್ಳೊಳ್ಳೆ ಊಟ ಮಾಡಿದ್ವಿ ಆ್ಯಂಡ್ ಇಟ್ಸ್ ಫ್ಯಾಂಟಾಸ್ಟಿಕ್. ನೋಡುವಾಗ ರಿಂಗ್ ರೋಡಿಂದ ನೋಡೋದು ತುಂಬ ಚಿಕ್ಕೂರು ಅಂತ ಅಂದ್ಕೊಂಡೆ, ಬಟ್ ಇಟ್ಸ್ ವೆರಿ ಬಿಗ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಪುತ್ತೂರಿನಲ್ಲಿ ಇವತ್ತು ಜನ ನೋಡೋದಕ್ಕೆ ಕಾತುರದಿಂದ ಬಂದಿದ್ದಾರೆ, ತುಂಬ ಜನ ಬಂದಿದ್ದಾರೆ ಸರ್. ಇದಕ್ಕಿಂತ ಮುಂಚೆನೇ ರಿಲೀಸ್ ಆಗಿರುವಂಥದ್ದು, ಹಾಗಾಗಿ ರೆಸ್ಪಾನ್ಸ್ ಎಲ್ಲ ನೋಡಿ ಹೇಗೆ ಅನಿಸ್ತು? ಕರೆಕ್ಟ್. ನನಗೆ ಏನಂದರೆ ಪುತ್ತೂರಿಗೆ ನಮಗೆ ಬರೋ ಪ್ಲಾನ್ ಇರಲಿಲ್ಲ. ಇನ್ಫ್ಯಾಕ್ಟ್ ಇದು 3rd ವೀಕ್ ನಾವು ಎಂಟ್ರಾಗಿ 25 ಡೇಸ್ಗೆ ಅಪ್ರೋಚ್ ಮಾಡ್ತಿರೋದ್ರಿಂದ, ಸೊ ಪುತ್ತೂರಲ್ಲಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಈವನ್ ಫೀಲಿಂಗ್ ಇರ್ಬೋದು, ಕಲೆಕ್ಷನ್ಸ್ ಇರ್ಬೋದು, ಚೆನ್ನಾಗಿರೋದ್ರಿಂದ ಸೊ ನಮಗೆ ಡೆಸ್ಪರೇಟ್ಲಿ ನಮಗೂ ಪುತ್ತೂರು ಜನನ ಆಡಿಯನ್ಸ್ನ ಮೀಟ್ ಮಾಡಿ ಅವ್ರ ರಿವ್ಯೂಸ್ನ ತೊಗೊಳ್ಬೇಕು ಅನ್ನೋದು ಆಸೆ ಇತ್ತು. ಹಂಗಾಗಿ ಇವತ್ತು ಪುತ್ತೂರಿಗೆ ಬರೋಕ್ಕೆ ಒಂದು ರೀಸನ್ ಆಯಿತು. ನಿಮ್ಮ ವೈಫ್ ನಿರ್ಮಾಪಕರಾಗಿರುವಂಥದ್ದು, ಅದರ ಜೊತೆಗೇನೆ ನಿರ್ದೇಶಕರು. ಫಸ್ಟ್ ನಿರ್ಮಾಪಕರು ನಿರ್ದೇಶಕರ ಜೊತೆ ಮಾತನಾಡಿದ್ರೆ, ನಟನ ಜೊತೆ ಮಾತನಾಡಿದ್ರೆ? ಇಲ್ಲ, ನಿರ್ದೇಶಕರು ಫಸ್ಟ್ ನನ್ನ ಹತ್ರ ಮಾತಾಡಿದ್ರು, ನಟನ ಹತ್ರ ಮಾತಾಡಿದ್ರು, ದೆನ್ ಪ್ರೊಡ್ಯೂಸರ್ ಆನ್ ಬೋರ್ಡ್ ಆಗಿದ್ದು. ಸೊ ನಂದೆಲ್ಲ ಡಿಸ್ಕಷನ್ ಆಗಿತ್ತು ಆಲ್ರೆಡಿ. ಸೊ ಡಿಸ್ಕಷನ್ ಆಗಿ ಏನು ಸಬ್ಜೆಕ್ಟ್ ಹೇಗೆ ಮಾಡಬೇಕು, ಯಾವ ಥರ ಮಾಡಬೇಕು ಅದೆಲ್ಲ ಡಿಸ್ಕಷನ್ ಆಗಿತ್ತು. ಸೊ ಆಮೇಲೆ ಫೈನಲ್ಲಿಗೆ ಫಂಡ್ ಅಂತ ಬಂದಾಗ ಎಸ್, ಫ್ಯಾಮಿಲಿಯವರು ಇನ್ವಾಲ್ವ್ ಆಗಿದ್ದುಂಟು. ಕರಿಕಾಡ ಸಿನಿಮಾದ ಟ್ರೇಲರ್ ನೋಡ್ತಾ ಇರಬೇಕಾದ್ರೆ ಕಾಡು ಹಂದಿ ಕಾಣಸಿಗುವಂಥದ್ದು, ಆದರೆ ಕರಿ ಅನ್ನುವಂಥದ್ದು ಇದೆ, ಆನೆ ಅನ್ನುವಂಥದ್ದು. ಹಾಗಾಗಿ ಇದರ ಹೆಸರಿನ ಅರ್ಥವನ್ನು ನೀವೇ ಹೇಳ್ದಂಗೆ, ಕರಿ ಅಂದರೆ ಆನೆ ಅಂತ, ಇನ್ನು ಅಚ್ಚ ಕನ್ನಡದಲ್ಲಿ ಆನೆ ಅಂತ ಕರಿತೀವಿ. ಸೊ ಕಾಡ ಅಂದರೆ ನಾಯಕ ನಟನ ಒಂದು ಹೆಸರು. ಕರಿಕಾಡ ಅಂದರೆ ಕಾಡ ಅನ್ನೋನು ಆನೆಯಷ್ಟು ಬಲಶಾಲಿ, ಅವನ್ನ ಯಾರೂ ಡಿಫೀಟ್ ಮಾಡೋಕ್ಕಾಗಲ್ಲ, ಅದು ಅಷ್ಟು ಪವರ್ಫುಲ್ಲಾಗಿ ಮೂವಿಯಲ್ಲಿ ಕಾಣ್ತಾ ಹೋಗುತ್ತೆ. ಸೊ ಅದಕ್ಕೆ ಈ ಟೈಟಲ್ ಸೂಕ್ತವಾಗುತ್ತೆ ಅಂತೇಳ್ಬಿಟ್ಟು ಆ ಟೈಟಲ್ ನಾವು ಇಟ್ಟಿದ್ದು. ಸೊ ಕರಿಕಾಡ ಅಂತೇಳ್ಬಿಟ್ಟು, ದಟ್ ಇಸ್ ಹೌ ಕರಿಕಾಡ ಇಸ್ ಕಮ್. ಫುಲ್ ಆ್ಯಕ್ಷನ್ ಇದೆ, ಫೈಟ್ ಅಂತೂ ಮಾಡಿದ್ದೀರಾ. ಎಷ್ಟು ಪೆಟ್ ಮಾಡ್ಕೊಂಡಿದ್ದೀರಾ ಸರ್? ಇಲ್ಲ, ಐ ಥಿಂಕ್ ನಾವು ರಾಣಿಜೇರಿಯಲ್ಲಿ ಅವಾಗ ಮಾತಾಡ್ತಾ ಇದ್ವಿ ಅದನ್ನೇ. ಸೊ ಕಳಸಾ ಕುದುರೆಮುಖ ಹತ್ರ ರಾಣಿಜೇರಿಯಲ್ಲಿ ಒಂದು ಶೂಟ್ ಮಾಡುವಾಗ ಫೈಟಿಂಗಲ್ಲಿ ತುಂಬ ಪೆಟ್ಟಾಗಿದೆ. ಐ ಥಿಂಕ್ ಫಸ್ಟ್ ಶೆಡ್ಯೂಲಲ್ಲಿ ನನಗೆ ಒಂದು ಆಕ್ಯುಪೇಷನ್ ಕೇಸಲ್ಲಿ 2 ಫಿಂಗರ್ ಬೆಲ್ಟ್ ಕಟ್ಟಾಗಿತ್ತು ಕಾಲಿಂದ. ಸೊ ಒಂದು 40 ಫೀಟ್ ಕ್ರೇನಿಂದ ಜಂಪ್ ಮಾಡಿ ಲ್ಯಾಂಡ್ ಆಗುವ ಕಲ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಫ್ರ್ಯಾಕ್ಚರ್ ಆಗಿತ್ತು. ಸೊ ಆ ಥರ ಚಿಕ್ಕ ಪುಟ್ಟದೆಲ್ಲ ತುಂಬ ಆಗಿದೆ. ಸೊ ಈವನ್ ನಮ್ಮ ಡಿಸ್ಟ್ರಿಬ್ಯೂಟರ್ ಬಾಲು ಅವರು ಕೂಡ ಅವರು ಮೈಯೆಲ್ಲ ಪರ್ಚ್ಕೊಂಡು ತುಂಬ ಆಗಿದೆ, ಫಾರೆಸ್ಟಲ್ಲಿ ಶೂಟ್ ಮಾಡಿದ್ರಿಂದ. ಸೊ ಅದೆಲ್ಲ ನಾವು ಫೇಸ್ ಮಾಡ್ತಾನೆ ಬಂದ್ವಿ. ಸೊ ಫೈನಲ್ ಔಟ್ಪುಟ್ ಅದು ಸ್ಕ್ರೀನ್ ಮೇಲೆ ಕಾಣುತ್ತೆ. ಸೊ ಸೂಪರ್ ಬಂದಿದೆ, ಆ ಥರ ಆಗಿದೆ. ನಾಯಕ ನಟಿ ಬಗ್ಗೆ ಹೇಳಿ, ನಮ್ಮ ಪುತ್ತೂರಿನ ಮಣ್ಣಿನವರು. ಸೊ ನಿರೀಕ್ಷಾ ಶೆಟ್ಟಿ ಪುತ್ತೂರಲ್ಲಿ ಐ ಥಿಂಕ್ ಮಂಗಳೂರು ತುಳುವಲ್ಲಿ ತುಂಬ ಮೂವೀಸ್ ಮಾಡಿದ್ದಾರೆ. ಐ ಥಿಂಕ್ 7 to 8 ಮೂವೀಸ್ ಅವ್ರು ಮಾಡಿದ್ದಾರೆ. ಸೊ ಒಳ್ಳೆ ಆ್ಯಕ್ಟ್ರೆಸ್ಸು. ಏಕೆಂದರೆ ನಂದು ಇನ್ಫ್ಯಾಕ್ಟ್ ಫಸ್ಟ್ ಮೂವಿ ಅಂತ ಹೇಳ್ಬೋದು, ಬಟ್ ಶಿ ಹಸ್ ಡನ್ ಸೋ ಮೆನಿ ಮೂವೀಸ್ ಅಲ್ವಾ.
ವೆರಿ ಕೋಪ್ರೇಟಿವ್. ಕೆಲಸ ಅಂತ ಬಂದಾಗ ಶಿ ಈಸ್ ಟು ಕಮ್ ಆನ್ ಟೈಮ್. ಎಲ್ಲ ಪ್ರಾಜೆಕ್ಟ್ನು ಕಂಪ್ಲೀಟಾಗಿ ಮುಗಿಸ್ಬಿಟ್ಟು, ಆಮೇಲೆ ಈವನ್ ಪರ್ಫಾರ್ಮೆನ್ಸ್ ಕೂಡ ಇರ್ಬೋದು, ಅವ್ರದ್ದು ಆ್ಯಕ್ಟಿಂಗ್ ಇರ್ಬೋದು. ಆಮೇಲೆ ಶಿ ಈಸ್ ಎ ಕ್ಲಾಸಿಕಲ್ ಡ್ಯಾನ್ಸರ್, ಡ್ಯಾನ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಕ್ಲೈಮ್ಯಾಕ್ಸ್ ನೀವು ನೋಡಿದ್ರೆ ಐ ಥಿಂಕ್ ಯು ವಿಲ್ ಆಲ್ಸೋ ಗೆಟ್ ಟು ನೋ, ನೀವು ನೋಡಿಲ್ಲಲ್ಲ ಏನು, ಸೊ ನೋಡಿದ್ರೆ ನಿಮಗೆ ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗುತ್ತೆ ಶಿ ಹ್ಯಾಸ್ ಡನ್ ಎ ಫ್ಯಾಂಟಾಸ್ಟಿಕ್ ಜಾಬ್ ಅಂತ. ನಿರ್ಮಾಪಕರ ಬಗ್ಗೆನೂ ಹೇಳಬೇಕು. ಮಾಡಿರೋದಕ್ಕೆ ಐ ಥಿಂಕ್ ಪುತ್ತೂರು ಜನ ಕೈ ಹಿಡಿದು ಮುಂದೆ ಕರ್ಕೊಂಡು ಹೋಗ್ತಿರೋದು. ಐ ಥಿಂಕ್ ಎವ್ರಿಬಡಿ ಈಸ್ ಕಮಿಂಗ್ ಆ್ಯಂಡ್ ವಾಚಿಂಗ್. ಈವನ್ ನಿರೀಶಾ ಇಸ್ ದೇರ್ ಆ್ಯಂಡ್ ಬಲು ಇಸ್ ದೇರ್, ಮಲಣ ಇಸ್ ದೇರ್, ಆ್ಯಂಡ್ ಇನ್ನೂ 4-5 ಜನ ಪುತ್ತೂರವ್ರು ಇದ್ದಾರೆ. ಸೊ ಚೆನ್ನಾಗಿ ಹೋಗ್ತಾ ಇದೆ. ಓಕೆ, ನಿರ್ಮಾಪಕರ ಬಗ್ಗೆನೂ ಹೇಳಬೇಕು. ನಿಮ್ಮ ವೈಫ್ ಅನ್ನೋದನ್ನು ಬಿಟ್ಟು ನಿರ್ಮಾಪಕರು ಅನ್ನೋದರ ಹೆಜ್ಜೆ. ನಿರ್ಮಾಪಕರು ಆಲ್ವೇಸ್ ನಿರ್ಮಾಪಕರು ಗೊತ್ತಲ್ಲ, ಪ್ರೊಡ್ಯೂಸರ್ ಏನು ಕಲೆಕ್ಷನ್ ಏನಾಗಿದೆ ಅನ್ನೋದು ಕೇಳೋದು. ಸೊ ಆ್ಯಂಡ್ ಫ್ರಮ್ ದ ಡೇ ಒನ್ ಶಿ ಹ್ಯಾಸ್ ಸಪೋರ್ಟೆಡ್ ವೆರಿ ವೆಲ್. ಎಲ್ಲರಿಗೂ ತುಂಬ ಸಪೋರ್ಟ್ ಮಾಡಿ, ಟೀಮಿಗೆ ಸಪೋರ್ಟ್ ಮಾಡಿ, ಮೋಟಿವೇಟ್ ಮಾಡಿ, ಸೊ ಇಷ್ಟು ದೂರ ಬಂದಿದ್ದೀವಿ. ಆ್ಯಂಡ್ ಎಸ್, ಶಿ ಈಸ್ ಇನ್ ಟು ಆಲ್ ಮೀಡಿಯಾ ಪಾರ್ಟ್ನರ್ಸು, ಆಮೇಲೆ ಪ್ರಮೋಷನ್ ಮಾಡೋದು, ಆಮೇಲೆ ಪ್ರೊಡಕ್ಷನಿಗೆ ಏನು ಬೇಕು ಅದನ್ನೆಲ್ಲ ಸಪೋರ್ಟ್ ಮಾಡಿಕೊಂಡು. ಸೊ ಶಿ ಈಸ್ ಡೂಯಿಂಗ್ ವೆರಿ ವೆಲ್ ಆ್ಯಂಡ್ ವೆರಿ ಸಪೋರ್ಟಿವ್ ಫ್ರಮ್ ದ ಪಾಯಿಂಟ್ ಆಫ್ ಮೂವಿ. ನಿರ್ದೇಶಕರು ಹೆಂಗಿದ್ರು? ಗಿಲ್ಲಿ ವೆಂಕಟೇಶ್, ನಮ್ಮ ಕೆ ವೆಂಕಟೇಶ್ ಹೆಂಗೆ ಅಂದರೆ ಈಸ್ ವೆರಿ ಸೈಲೆಂಟ್ ಬೈ ನೇಚರ್. ಬರೀ ಕೆಲಸ ಮಾತಾಡುತ್ತೆ, ಕೆಲಸ ಮಾಡ್ಕೊಂಡು ಹೋಗೋದು. ಆ್ಯಂಡ್ ಪರ್ಫಾರ್ಮೆನ್ಸ್ ಎಲ್ಲ ಡೆಫಿನೆಟ್ಲಿ ಆಡಿಯನ್ಸಿಗೆ ಬಿಡೋದು, ಆಡಿಯನ್ಸೇ ಡಿಸೈಡ್ ಮಾಡೋದು, ಆ ಥರ ಒಂದು ಮೈಂಡ್ ಸೆಟ್ ಇರೋರು. ಐ ಥಿಂಕ್ ಹಿ ಹ್ಯಾಸ್ ಡನ್ ಈಸ್ ಪಾರ್ಟ್ ವೆರಿ ವೆಲ್. ಫ್ರಮ್ ದ ಡೇ 1 to ರಿಲೀಸ್ವರೆಗೂ ಏನೇನು ಮಾಡಬೇಕು ಎಲ್ಲನೂ ಚಾಚು ತಪ್ಪದೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಔಟ್ಕಮ್ ಪುತ್ತೂರು ರೆಸ್ಪಾನ್ಸ್ ಎಲ್ಲ ನೋಡಿದ್ರೆ, ಪುತ್ತೂರು ಜನ ಹೆಂಗೆ ಅಂದರೆ ದೇ ಆರ್ ವೆರಿ ಸೈಲೆಂಟ್, ಕಾಮಾಗೆ ರಿವ್ಯೂ ಹೇಳ್ತಾರೆ, ಅನಲೈಸ್ ಮಾಡ್ತಾರೆ. ಸೊ ಸಿಂಪಲ್ಲಾಗಿ ಏನೂ ಅಕ್ಸೆಪ್ಟ್ ಮಾಡಲ್ಲ ಅಷ್ಟು ಈಸಿಯಾಗಿ. ಮಂಗಳೂರು ಆಗಿರ್ಬೋದು, ಪುತ್ತೂರು ಆಗಿರ್ಬೋದು. ಆ್ಯಂಡ್ ದೇ ಆರ್ ವೆರಿ ಬ್ಯೂಟಿಫುಲ್ ಪೀಪಲ್. ಸೊ ವಿತ್ ಕಂಪ್ಲೀಟ್ ರೆಸ್ಪೆಕ್ಟ್ ದೇ ಟಾಕ್ ಟು ಎವ್ರಿಬಡಿ, ರೆಸ್ಪೆಕ್ಟಿಂದ ಮಾತಾಡ್ತಾರೆ. ಸೊ ಖುಷಿ ಆಗುತ್ತೆ. ಆವಾಗ ನಮಗೂ ಅನಿಸುತ್ತೆ ಎಸ್ ದಿಸ್ ಅ ವೇ ವಿ ಶುಡ್ ಬಿಹೇವ್ ಆ್ಯಂಡ್ ಟಾಕ್ ಅನ್ನೋದು ವಿ ವಿಲ್ ಆಲ್ಸೋ ಫೀಲ್ ಸಮ್ಟೈಮ್ಸ್. ಸರ್, ಇವಾಗ ಟ್ರೇಲರ್ ನೋಡ್ತಾ ಇರಬೇಕಾದ್ರೆ ಕೆಲವೊಂದಿಷ್ಟು ಜನ ಎಕ್ಸ್ಪೀರಿಯನ್ಸ್ಡ್ ಕಲಾವಿದರು, ಜಾಸ್ತಿಯಾಗಿ ಎಕ್ಸ್ಪೀರಿಯನ್ಸ್ ಇಲ್ಲದ ಕಲಾವಿದರು ಇರುವಂಥದ್ದು. ಹಾಗಾಗಿ ಎಷ್ಟು ಚಾಲೆಂಜಿಂಗ್ ಆಗಿದೆ ಅಲ್ಲ. ಈಗ ಏನಂದರೆ ಐ ಥಿಂಕ್ ಎಲ್ಲರೂ 15-20 ಇಯರ್ಸ್ ತುಂಬ ಸೀನಿಯರ್ಸ್ ಕೂಡ ಆ್ಯಕ್ಟರ್ಸ್, ಕಾಮಿಡಿಯನ್ಸ್ ಇದ್ದಾರೆ, 5 ಕಾಮಿಡಿಯನ್ಸ್ ಇದ್ದಾರೆ. ಆಮೇಲೆ ಯಶ್ ಶೆಟ್ಟಿ ಅವರು ಇರ್ಬೋದು, ಬಲರಾಜ್ ಅವರು ಇರ್ಬೋದು, ಈವನ್ ನಿರೀಶಾ ಇರ್ಬೋದು. ಶಿ ಈಸ್ ಆಲ್ಸೋ ಸೀನಿಯರ್, ಇನ್ಫ್ಯಾಕ್ಟ್ ಶಿ ಹಸ್ ಡನ್ ಸೋ ಮೆನಿ ಮೂವೀಸ್. ಸೊ ಆ ಥರ ನೋಡಿದಾಗ ಎಲ್ಲ ಸೀನಿಯರ್ಸ್ ಇದ್ದಾರೆ. ಇನ್ಫ್ಯಾಕ್ಟ್ ನನ್ನ ಕೇಳಿದ್ರೆ ನಾನೇ ಜೂನಿಯರ್ ಅಂತ ಹೇಳ್ಬೋದು. ಸೊ ಅದರ್ವೈಸ್ ದ ಟೀಮ್ ಈಸ್ ಎಕ್ಸಲೆಂಟ್. ಅವ್ರ ಜೊತೆ ಮಾಡೋಕ್ಕೆ ಫಸ್ಟಿಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಕೋಪ ಮಾಡಲಿಕ್ಕೆ. ದೆನ್ ಎಲ್ಲರೂ ಇರೋದ್ರಿಂದ, ಆಮೇಲೆ ದ ವೇ ದೇ ಇಸ್ ಟು ಸಪೋರ್ಟ್ ಅಲ್ವಾ, ಹಾಗಾಗಿ ಇಟ್ ಹಸ್ ಕಮ್ ಔಟ್ ವೆರಿ ವೆಲ್. ಸೊ ಪುತ್ತೂರಿನ ಮಣ್ಣಿಗೆ ಬಂದ ಮೇಲೆ ಇಲ್ಲಿ ಸಿಕ್ಕಿರುವಂಥ ಬೆಸ್ಟ್ ಕಾಂಪ್ಲಿಮೆಂಟ್ ಅಂದರೆ ಯಾವುದು? ನನಗೆ ಅಂದರೆ ಒಬ್ಬರು ಆಲ್ರೆಡಿ ಮೂವಿ ನೋಡಿದ್ರು ಅನ್ಸುತ್ತೆ. ಅವ್ರು ಬಂದು ಹೇಳಿದ್ದು ನನಗೆ ಮೂವಿ ನಾನು ಆಲ್ರೆಡಿ ನೋಡಿದ್ದೆ, ಮತ್ತು ಮತ್ತೆ ನೋಡೋಕ್ಕಂತ ಪ್ರಿನ್ಸಿಪಲ್ ನಾನು ಆಲ್ರೆಡಿ ಮೂವಿ ನೋಡಿದ್ದೆ, ನನಗೆ ತುಂಬ ಇಷ್ಟ ಆಗಿತ್ತು. ಡೆಫಿನೆಟ್ಲಿ ಐ ವಾಂಟ್ ಟು ವಾಚ್ ಅಗೈನ್, ಅದಕ್ಕೆ ಬಂದೆ. ಆಮೇಲೆ ಯು ಲುಕ್ ಲೈಕ್ ತೆಲುಗು ರಾಮಚರಣ್ ಥರ ಕಾಣ್ತೀರಾ ಸೈಡಿಂದ ಅಂತ, ಆ ಥರ ಒಂದು ಕಾಂಪ್ಲಿಮೆಂಟ್ಸ್ ಕೊಟ್ಟರು. ಸೊ ಐ ವಾಸ್ ಸೋ ಹ್ಯಾಪಿ. ಸೊ ಅಲ್ಲಿ ಈ ಲೈಕ್ ಆ್ಯಂಡ್ ಯು ವಾಂಟ್ ಟು ವಾಚ್ ಅಗೈನ್ ವಿತ್ ಅ ಫ್ಯಾಮಿಲಿ ಅಂತ ಬಂದಿದ್ದಾರೆ. ಅದು ನಂಗೆ ತುಂಬ ಖುಷಿ ಆಗುತ್ತೆ. ಸೊ ಪುತ್ತೂರಿನ ಜನತೆಗೆ ಎಲ್ಲರಿಗೂ ನಮಸ್ಕಾರ. ಐ ಥಿಂಕ್ ಇದು 3ನೇ ವಾರ ನಮ್ಮದು ಪುತ್ತೂರಲ್ಲಿ ಸಿನಿಮಾ ನಡೀತಾ ಇದೆ. ಆಮೇಲೆ ಆಡಿಯನ್ಸ್ ಕೂಡ ನೀವೆಲ್ಲ ಪ್ರೀತಿಯಿಂದ 2 ವಾರ ಕಂಪ್ಲೀಟ್ ಮಾಡಿದ್ದೀರಾ, ತುಂಬ ನೋಡಿದ್ದೀರಾ. ಆಮೇಲೆ ತುಂಬ ವರ್ಡ್ ಆಫ್ ಮೌತ್ನ ಸ್ಪ್ರೆಡ್ ಮಾಡಿದ್ದೀರಾ. ಸೊ ಇದೇ ರೀತಿ ಎಲ್ಲರಿಗೂ ಹೇಳ್ತಾ ಹೋಗಿ, ಎಲ್ಲರೂ ಬಂದು ನಮ್ಮ ಕರಿಕಾಡ ಮೂವಿನ ನೋಡಲಿ, ಅವರು ಕೂಡ ಸವಿಲಿ ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸಿನಿಮಾ ಸೂಪರ್ ಆಗಿದೆ. ಹಾಗಾಗಿ 100 ಡೇಸ್ ಜಾಸ್ತಿನೇ ಓಡಲಿ. ಅದರ ಜೊತೆಗೆ ನಿಮಗೆ ಕೂಡ ಹೊಸ ಪ್ರಾಜೆಕ್ಟ್ಗಳು ಬರಲಿ, ಬ್ರೈಟ್ ಆಗಿರಲಿ ನಿಮ್ಮ ಫ್ಯೂಚರ್ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನೋಡೋದಕ್ಕೆ ತುಂಬಾ ಸರಳ, ಸೈಲೆಂಟ್, ಆದರೆ ಕ್ಯಾಮ್ರಾ ಹಿಡಿದ್ರು ಅಂತ ಹೇಳಿದರೆ ಪರ್ಫೆಕ್ಟ್ ಆಗಿರೋಂಥ ಶಾಟನ್ನು ತೆಗೆಯೋರು, ಪೆನ್ನು ಹಿಡಿದು ಕುಳಿತರು ಅಂತ ಹೇಳಿದರೆ ಅದ್ಭುತವಾದ ಬರವಣಿಗೆಯನ್ನು ಮೂಡಿಸೋರು ಇವರೇ ಕರಿಕಾಡ ಸಿನಿಮಾದ ನಿರ್ದೇಶಕರಾಗಿರುವಂಥ ವೆಂಕಟೇಶ್ ಸರ್. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಆರಾಮ ಸರ್. ಪುತ್ತೂರಿಗೆ ಫಸ್ಟ್ ಬರ್ತಾ ಇರೋದು, ಇದಕ್ಕಿಂತ ಮುಂಚೆ ಬಂದಿದೆ? ಇಲ್ಲ, ಫಸ್ಟ್ ಟೈಮ್. ಪುತ್ತೂರು ತುಂಬ ಬಿಸಿಲು ಇವತ್ತು, ಬಟ್ ಆ ಪ್ರೀತಿಗೆ ಕಮ್ಮಿ ಇಲ್ಲ ಜನ, ಪುತ್ತೂರಿನ ಜನ ತುಂಬ ಚೆನ್ನಾಗಿತ್ತು. ಓಕೆ ಸರ್. ಸಿನಿಮಾ ಅದ್ಭುತವಾಗಿ ಬಂದಿದೆ ಅನ್ನೋದು ಟ್ರೇಲರಲ್ಲಿ ಗೊತ್ತಾಗ್ತಾ ಇರೋವಂಥದ್ದು. ಜನರ ರಿಯಾಕ್ಷನ್ ನಾವು ಪುತ್ತೂರಲ್ಲಿ ನೋಡಬೇಕಷ್ಟೇ, ಇದಕ್ಕಿಂತ ಮುಂಚೆ ನೋಡಿದ ಕಡೆಯಲ್ಲಿ ಹೇಗಿತ್ತು? ಸೊ ಫಸ್ಟು ನಮ್ಮದು ಪ್ರೀಮಿಯರ್ ಶೋ ಆಗಿದ್ದು ಮಂಗಳೂರು. ಸೊ ಸೆಕೆಂಡು ಬೆಂಗಳೂರಲ್ಲಿ ಆಯಿತು. ಆಮೇಲೆ ಬೆಂಗಳೂರು ರಿಲೀಸ್ ಆಗಿ ತುಂಬ ಕಡೆ ಹೋಗ್ತಾ ಇದೆ. ಸೊ ಬ್ಯೂಟಿಫುಲ್ ರೆಸ್ಪಾನ್ಸ್, ತುಂಬ ಖುಷಿಯಾಗುತ್ತೆ ರೆಸ್ಪಾನ್ಸಿಬಿಲಿಟಿ. ಅದರಲ್ಲೂ ಪುತ್ತೂರು ಸ್ಪೆಷಲ್, ತುಂಬ ಒಂದು ಡಬಲ್ ಎನರ್ಜಿ ಕೊಡ್ತಾ ಇದೆ ನಮಗೆ. ಓಕೆ, ಕರಿಕಾಡ ಬರವಣಿಗೆ ಆರಂಭ ಆಗಿದ್ದು ಹೇಗೆ, ಯಾವಾಗ? 2 years ಬ್ಯಾಕ್ ನಾವು ಸ್ಕ್ರಿಪ್ಟ್ ಸ್ಟಾರ್ಟ್ ಮಾಡ್ತೀವಿ. ಸೊ ಲೈನು ನಮ್ಮ ಪ್ರೊಡಕ್ಷನ್ ಹೌಸಿಂದನೇ ಬರುತ್ತೆ. ಸೊ ನಾನು ಮತ್ತು ಕಡನಟರ ಸರ್ ಇಬ್ಬರು ಡಿಸ್ಕಷನ್ ಮಾಡ್ಕೊಂಡು ಶುರು ಮಾಡಿದ್ದು ಕತೆ ಅದು. ಸೊ ಕರಿಕಾಡ ಸೊ ಇವತ್ತು ರಿಲೀಸ್ ಆಗಿ 25ನೇ ದಿನದತ್ತ ಹೋಗ್ತಾ ಇದೆ. ಸೊ ಖುಷಿ. ಜನರ ರಿಯಾಕ್ಷನ್ ಹೇಗಿರ್ಬೋದು? ಮೊಂಬಟಾಗಿದೆ. ಸೊ ಹಂಗಾಗಿ ನಾವು ಬೆಂಗಳೂರಿಂದ ಇಲ್ಲಿ ಬರಬೇಕು ಅಂದರೆ ಆ ಪ್ರೀತಿಗೋಸ್ಕರ, ಅದು ಸಿಗ್ತಾ ಇದೆ ಅಂದಾಗ ಆ ಪ್ರೀತಿ ಪಡ್ಕೊಳ್ಳೋಕ್ಕೋಸ್ಕರ ಬಂದಿದ್ದೀವಿ.
ಪ್ರೀತಿ ಪ್ರೇಮ ಇದೆ, ಅದರ ಜೊತೆಗೇ ಫುಲ್ ಆ್ಯಕ್ಷನ್ ಕೂಡ ಇದೆ ಸರ್. ಹಾಗಾಗಿ ಈ ಸಿನಿಮಾವನ್ನು ತೆರೆ ಮುಂದೆ ತರಬೇಕು ಅಂತ ಹೇಳಿದರೆ ಎಷ್ಟು ಸವಾಲುಗಳಿವೆ? ಸವಾಲು ಅನ್ನೋದಕ್ಕಿಂತ ಲಾಟ್ ಆಫ್ ಇತ್ತು. ಕೆಲವೊಂದು ವೆದರ್ಸ್ ಮತ್ತು ನಾವು ಚೂಸ್ ಮಾಡಿದ ಲೊಕೇಶನ್ಸ್, ಸ್ಕ್ರಿಪ್ಟ್ ಡಿಪೆಂಡ್ ಮಾಡೋಕ್ಕಂಥ ಕೆಲವು ಆಕ್ಷನ್ ಸೀಕ್ವೆನ್ಸ್ಗಳು ತುಂಬ ಆಯಿತು. ಸುಮಾರು ಸ್ಟೇಜಸ್ ಎಲ್ಲ ಥರ ಚಾಲೆಂಜಿಂಗಾಗಿ ಬಂತು. ಅದಾದಮೇಲೆ ರಿಲೀಸ್ ಅಂತೂ ಇನ್ನೂ ದೊಡ್ಡ ಚಾಲೆಂಜ್. ಬಟ್ ಜನ ಒಪ್ಕೊತಿರೋದು ಅದೇ ಒಂದು ದೊಡ್ಡ ಖುಷಿ ವಿಚಾರ ನಮಗೆ. ಒಟ್ಟು ಎಷ್ಟು ದಿನಗಳ ಕಾಲ ಶೂಟಿಂಗ್ ಮಾಡಿದ್ವಿ? ಸೊ ಟೋಟಲ್ 62 ದಿನ ಶೂಟ್ ಮಾಡಿದ್ದೀವಿ, 62 ಡೇಸ್. ಓಕೆ, ಹೀರೋ ಬಗ್ಗೆ, ಹೀರೋಯಿನ್ ಬಗ್ಗೆ ಯಾವ್ದು? ಸೊ ಹೀರೋಯಿನ್ ಬಂದು ನಿಮ್ಮ ಊರಿನವರೇ, ಪುತ್ತೂರಿನವರು. ಸೊ ಆಕೆ ಬ್ರಿಲಿಯಂಟ್ ಆ್ಯಕ್ಟರ್, ಅದರಲ್ಲಿ ಡೌಟೇ ಇಲ್ಲ. ಆಲ್ರೆಡಿ ನೋಡಿರ್ತೀರ ತುಳು ಸಿನಿಮಾದಲ್ಲಿ. ಸೊ ಕನ್ನಡ ಸಿನಿಮಾದಲ್ಲಿ ನೀವು ಬೇರೆ ಥರ ಒಂದು ಒಳ್ಳೆ ಹಳ್ಳಿ ಮುದ್ದು ಹುಡುಗಿ ಥರ ಕಾಣ್ತಾ ಇದ್ದಾಳೆ. ಸೊ ಇನ್ನೋಸೆಂಟ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬ್ರೈಟ್ ಫ್ಯೂಚರ್ ಇದೆ ಅವರಿಗೆ. ಹೀರೋ ನನ್ನ ಪ್ರಕಾರ, ನನಗನ್ಸಿದ ಪ್ರಕಾರ ಒಬ್ಬ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಮಾಸ್ ಹೀರೋ ಸಿಗ್ದ ಅನ್ನೋದು ನನ್ನ ಅಭಿಪ್ರಾಯ. ನಾನು ಟ್ರೇಲರ್ ನೋಡಿದ ಮೇಲೆ ಕೆಲವರು ಹೇಳಿರೋವಂಥದ್ದು, ನಾನು ಹೇಳ್ತಾ ಇರೋವಂಥದ್ದು, ಭರವಸೆಯ ನಿರ್ದೇಶಕ ಸಿಗ್ತಾ ಇದ್ದಾರೆ ಅನ್ನೋವಂಥದ್ದನ್ನು ಹೇಳಿದ್ದಾರೆ. ಇದಕ್ಕೆ ಏನು ಹೇಳ್ತೀರಾ? ತಯಾರಿ. ಆ ಭರವಸೆ ಮೂಡಿಸೋಕ್ಕೋಸ್ಕರ ಅದೇನು ತಯಾರಿ ಬೇಕು ಅದನ್ನೆಲ್ಲ ಮಾಡಿಕೊಂಡು ಕೆಲವಷ್ಟು ಕಲಿಬೇಕಾಗಿರೋದನ್ನ ಕಲಿತು, ಇನ್ನೂ ಕಲಿಯೋದಿದೆ, ಕಲ್ತಿದ್ದೀನಿ ಅಂತ ಹೇಳ್ತಿಲ್ಲ ನಾನು, ಕಲಿಯೋದು ತುಂಬ ಇದೆ. ಸೊ ಅದು ಕಲ್ತಿರೋದನ್ನ ಅಪ್ಲೈ ಮಾಡಿ ಕರಿಕಾಡನ ಹೊರಗಡೆ ತಂದಿರೋದು ಅಂಥದ್ದು. ಕರಿಕಾಡ ಜನರಿಗೆ ಏನು ಮೆಸೇಜನ್ನು ಕೊಡ್ತಾ ಇದೆ? ಸೊ ಮೆಸೇಜ್ ಅನ್ನೋದಕ್ಕಿಂತ ನಮ್ಮ ಜೊತೆ ನಮ್ಮ ಸುತ್ತಮುತ್ತ ನಡೆದಿರೋ ಘಟನೆಗಳನ್ನ ಇಟ್ಕೊಂಡಿರೋದು. ಸೊ ನಮ್ಮ ಆಲ್ಮೋಸ್ಟ್ ಅದು ಅನುಭವಕ್ಕೆ ಬಂದಿರುತ್ತೆ. ಸಿನಿಮಾ ಎಂಡಿಗೆ ಬರೋಷ್ಟಿಗೆ ಬಂದಿರುತ್ತೆ, ಅಯ್ಯೋ ನಮ್ಮ ಪಕ್ಕದಲ್ಲೇ ನಡೆಯುತ್ತಲ್ಲ ಈ ಥರ ನಾವು ನೋಡಿರೋದು ಕೇಳಿರೋದು ಆ ಥರ. ಸೊ ನಾವು ನಮ್ಮ ಹುಷಾರಲ್ಲಿ ನಾವು ಇರಬೇಕು ಅನ್ನೋದು ನನ್ನ ಕರಿಕಾಡದಲ್ಲಿ ಒಂದು ಚಿಕ್ಕ ಥೀಮ್. ಕರಿಕಾಡ ಸೂಪರಾಗಿ ಓಡ್ತಾ ಇದೆ. ಹಾಗಾಗಿ ಮುಂದೆ ಏನು ಪ್ರಾಜೆಕ್ಟ್ ಪ್ಲ್ಯಾನ್? ಡಿಸ್ಕಷನ್ ಆಗ್ತಾ ಇದೆ, ನೋಡೋಣ ಮುಂದಿನ ದಿನದಲ್ಲಿ. ಖಂಡಿತ ಹೌದು, ಇದರಲ್ಲೇ ಬ್ಯುಸಿ ಹೋಗ್ತಾ ಇದೆ ಇವಾಗ. ಪುತ್ತೂರಿನ ಜನತೆಗೆ ಫಸ್ಟ್ ಆಫ್ ಆಲ್ ನಾನು ನಮಸ್ಕಾರ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಿಮ್ಮ ಪ್ರೀತಿನ ಹುಡುಕೊಂಡು ಇವತ್ತು ನಿಮ್ಮ ಪುತ್ತೂರಿಗೆ ಬಂದಿದ್ದೀವಿ. ಏನಕ್ಕೆ ಅಂದರೆ ಅದು ಕೊಡ್ತಾ ಇರೋಕ್ಕಂತಹ ನಿಮಗೆ ಬೆಂಬಲ. ಸೊ ನಾವು ಕಂಪ್ಯಾರಿಸನಲ್ಲಿ ಬಂದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಹೆಗಲು ಕೊಡ್ತಾ ಇದ್ದೀರಾ. ಸೊ ಪುತ್ತೂರಿನ ಜನಕ್ಕೆ ನಾನು ತುಂಬ ಪ್ರೀತಿಯಿಂದ ಕೇಳ್ಕೊತಾ ಇದ್ದೀನಿ. ನಿಮ್ಮ ನಿಯರೆಸ್ಟ್ ಥಿಯೇಟ್ರಲ್ಲೇ ಸಿನಿಮಾ ಇದೆ, ದಯವಿಟ್ಟು ಬನ್ನಿ, ಸಿನಿಮಾ ನೋಡಿ, ನಿಮ್ಮ ಅಭಿಪ್ರಾಯನ ಹಂಚ್ಕೊಳ್ಳಿ. ತುಂಬ ಥ್ಯಾಂಕ್ ಯು. ಓಕೆ ಸರ್, ಕರಿಕಾಡ ಅಂತೂ ಸೂಪರಾಗಿ ಓಡ್ತಾ ಇದೆ. ಹಾಗಾಗಿ ಇದು ಸಕ್ಸಸ್ ಆಗಲಿ, ಹಾಗೆಯೇ ನಿಮಗೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಸಿಗಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಹಲವಾರು ಸಿನಿಮಾಗಳಲ್ಲಿ ಅಭಿನಯಿಸಿರುವಂಥ ಶರತ್ ಆಳ್ವ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಕರಿಕಾಡ ಸಿನಿಮಾ ನೋಡಿದ್ರ ಸರ್? ಹೇಗಿತ್ತು? ಸಿನಿಮಾ ನೋಡಿದ್ದೀನಿ, ಭಾರಿ ಸೂಪರಾಗಿ ಬಂದಿದೆ. ಅದು ಕರಿಕಾಡ ಸಿನಿಮಾದ ಹೀರೋ ಹಾಗೂ ಪ್ರೊಡ್ಯೂಸರ್ ನನ್ನ ಆತ್ಮೀಯ ಸ್ನೇಹಿತರು ಕಾಡ ನಟರಾಜ್. ಸೂಪರಾಗಿ ಮೂಡಿ ಬಂದಿದೆ. ಒಂದು ನಮ್ಮ ಮಂಗಳೂರಿನ ಒಂದು ಕಾನ್ಸೆಪ್ಟ್ ಕೂಡ ಇದೆ ಅದರಲ್ಲಿ, ಆ ಮೂವಿಲಿ ಭಾರಿ ಚೆನ್ನಾಗಿ ಮೂಡಿ ಬಂದಿದೆ. ಮತ್ತು ಅದರಲ್ಲಿ ಹೀರೋಯಿನ್ ಆಗಿ ಮಂಗಳೂರಿನ ನಮ್ಮ ಪುತ್ತೂರಿನ ಒಳ್ಳೆಯಾದಂಥ ನಿರೀಕ್ಷಾ ಶೆಟ್ಟಿ ಕೂಡ ಆ್ಯಕ್ಟಿಂಗ್ ಮಾಡಿದ್ದಾರೆ. ಭಾಳಷ್ಟು ಮಂದಿ ಪುತ್ತೂರಿನವರಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಪುತ್ತೂರಿನವರೇ ಚಲನಚಿತ್ರ ವಿತರಕರಾದಂಥ ನನ್ನ ಆತ್ಮೀಯರಾದಂಥ ಬಾಲಕೃಷ್ಣ ಶೆಟ್ಟಿ ಕೂಡ, ಅವರು ಕೂಡ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. 3ನೇ ವಾರ ಓಡ್ತಾ ಇದೆ. ನಾನು ಫಸ್ಟ್ ಡೇಸೇ ಮಂಗಳೂರಲ್ಲಿ ಹೋಗಿ ನೋಡಿದ್ದೀನಿ. ಭಾರಿ ಸೂಪರಾಗಿ ಬಂದಿದೆ. ಇನ್ನಷ್ಟು 100 ಡೇಸ್ ಹೋಗಲಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ನಿಮಗೂ ಅಭಿನಯ ಮಾಡುವಂಥ ಅವಕಾಶ ಸಿಕ್ಕಿತ್ತಾ ಹೇಗೆ ಅಂತ? ಹೌದು, ಖಂಡಿತ ಸಿಕ್ಕಿತ್ತು. ಈ ಸಿನಿಮಾದಲ್ಲಿ ನಾನು ಕೂಡ ಅಭಿನಯಿಸಬೇಕಿತ್ತು. ಬಾಲಕೃಷ್ಣ ಶೆಟ್ಟಿ ಅವರು ನನ್ನನ್ನು ಕರ್ಕೊಂಡೋಗಿ ಈ ಸಿನಿಮಾದ ಹೀರೋ, ಪ್ರೊಡ್ಯೂಸರ್ ಕಮ್ ಹೀರೋ ಆದಂಥ ಕಾಡ ನಟರಾಜ್ ಅವರಿಗೆ ಇಂಟ್ರೊಡ್ಯೂಸ್ ಮಾಡಿಸಿ ನನಗೂ ಅವಕಾಶ ಇತ್ತು. ಶೂಟಿಂಗ್ ಶೆಡ್ಯೂಲ್ ಬರುವಂಥ ಸಮಯದಲ್ಲಿ ನನಗೆ ಸ್ವಲ್ಪ ಹೆಲ್ತ್ ಜ್ವರ ಎಲ್ಲ ಬಂದುಬಿಟ್ಟು ಒಂದು 10 ದಿವಸ ನಾನು ಹಾಸ್ಪಿಟ್ಲಿದ್ದೆ. ಹಾಗೆ ಆ ಚಾನ್ಸ್ ನನಗೆ ಮಿಸ್ ಆಯಿತು. ಅದೊಂದು ಮನಸ್ಸಲ್ಲಿ ಬೇಜಾರಿದೆ. ಬಟ್ ಪರವಾಗಿಲ್ಲ, ಏನೇ ಇದ್ದರೂ ಟೀಮ್ ಜೊತೆ ನಾವು ಈಗಲೂ ಕಾಂಟ್ಯಾಕ್ಟಲ್ಲಿದ್ದೀವಿ, ಸಂಪರ್ಕದಲ್ಲಿದ್ದೀವಿ. ಈಗ ಫಿಲಮ್ ಸಕ್ಸಸ್ಫುಲ್ಲಾಗಿ ಓಡ್ತಾ ಇದೆ. ಅದು ನೋಡಿ ಬಹಳಷ್ಟು ಖುಷಿ ಆಗ್ತಾ ಇದೆ. ಸಿನಿಮಾದ ವಿತರಕರು ಹಾಗೆಯೇ ಇದೀಗ ಕರಿಕಾಡ ಸಿನಿಮಾದಲ್ಲಿ ಅಭಿನಯಿಸಿರುವಂತಹ ಬಾಲಕೃಷ್ಣ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಮೇಡಮ್. ವಿತರಕರಾಗಿ ನೋಡಿದ್ದೀವಿ ಸರ್, ಇದರಲ್ಲಿ ಅಭಿನಯ ಬೇರೆ ಮಾಡಿದ್ದೀರಾ ಅನ್ನೋವಂಥದ್ದು ಒಂದು ನಮಗೆ ಪುತ್ತೂರಿಗೆ ಗುಡ್ ನ್ಯೂಸ್. ಹಾಗಾಗಿ ಮೇಡಮ್, ಇದಕ್ಕೆ ಕರಿಕಾಡ ಸಿನಿಮಾಕ್ಕೆ ನಮ್ಮ ಪ್ರೊಡ್ಯೂಸರ್ ಕಾಡ ನಟರಾಜ್ ಸರ್ ಹೇಳಿದರು, ನಮಗೊಂದು 5 ಆರ್ಟಿಸ್ಟ್ ಬೇಕು ದಕ್ಷಿಣ ಕನ್ನಡದಿಂದ ಹೇಳಿದರು. ಅದಕ್ಕೆ ನಾನು 5 ಆರ್ಟಿಸ್ಟನ್ನು ಇಲ್ಲಿ ಮಂಗಳೂರಿನಿಂದ ಕರ್ಕೊಂಡು ಹೋದೆ. ಕಲಸ ಆ್ಯಕ್ಚುಲಿ ಶೂಟಿಂಗ್ ಇತ್ತು. ಶೂಟಿಂಗ್ ಅಂದರೆ ಅವತ್ತು ಮುಹೂರ್ತ, ಆಮೇಲೆ ಶೂಟಿಂಗ್. ಆಗ ಕರ್ಕೊಂಡೋಗಿ ಇದಾಗುವಾಗ ಅವರು ಸ್ಟೋರಿ ಎಲ್ಲ ಹೇಳಿದರು, ಈ ಥರ ಸೀನರಿ ಅಂತ ಹೇಳಿದರು. ಅದಕ್ಕೆ ಹೇಳಿ ಆಯಿತು ಅಂತ ಹೇಳಿದೆ. ಅದಕ್ಕೆ ಮತ್ತೆ ಹೇಳಿದರು ಕೂಡ ನೀವು ಸಹ ಆ್ಯಕ್ಟ್ ಮಾಡಬೇಕಂತ ಹೇಳಿದರು. ಅದಕ್ಕೆ ನಾನು ಹೇಳಿದೆ, ಆ್ಯಕ್ಚುಲಿ ನಾನು ಡಿಸ್ಟ್ರಿಬ್ಯೂಷನ್ ಮಾಡುವ, ನನಗೆ ಆ್ಯಕ್ಟ್ ಮಾಡಲಿಲ್ಲ ಇವರೆಗೆ ಯಾವ ಸಿನಿಮಾದಲ್ಲಿ ಬೇಡ, ಇದರಲ್ಲಿ ಒಂದು ಆ್ಯಕ್ಟ್ ಮಾಡಿ. ಇಲ್ಲ ಸರ್, ನನಗೆ ಆಗಲಿಕ್ಕಿಲ್ಲ ಅಂತ ಹೇಳಿದೆ. ಇಲ್ಲ ಮಾಡಿ, ನನ್ನೊಟ್ಟಿಗೆ ನೀವು ಮಾಡೋದು, ನಾನು ಇದ್ದೇನಲ್ವ ಅಂತ ಹೇಳಿ. ಮತ್ತೆ ಆಯ್ತು ಅಂತೇಳಿ ಒಪ್ಪಿಕೊಂಡೆ.
ಹಾಗೆ ಶೂಟಿಂಗ್ ಸ್ಟಾರ್ಟ್ ಆಯಿತು. ಅಂದರೆ ತುಂಬ ಕಷ್ಟ ಉಂಟು ಶೂಟಿಂಗ್ ಅಂತ ಹೇಳಿದರೆ ಅಷ್ಟು ಸುಲಭ ಅಲ್ಲ. ನಾನೊಂದು ಸಿನಿಮಾದಲ್ಲಿ ಈಗ ಬೇರೆ ಬೇರೆ ಇದರಲ್ಲಿ ಭರತನಾಟ್ಯ ನಾಟಕದಲ್ಲಿ ಆ್ಯಕ್ಟ್ ಮಾಡಿರುವ, ಆದರೆ ಈ ಸಿನಿಮಾದಲ್ಲಿ ಮಾಡಿದ್ದೆ ನಾನು ಕ್ಯಾಮರಾದ ಎದುರು ಫೇಸ್ ಮಾಡಿದ್ದೆ ಫಸ್ಟ್ ಟೈಮ್. ಹಾಗೆ ಏನೋ ಒಂದು ಹೊಸ ಅನುಭವ. ಮತ್ತು ಅದರಲ್ಲಿ ಕೂಡ ಹಾಗೆ ಒಂದು ಶೂಟಿಂಗನ್ನು ತುಂಬ ಸಾರಿ ಮಾಡಿಸಿದ್ದಾರೆ. ಆ್ಯಕ್ಚುಲಿ ನನ್ನ ಒಂದು ಇದು ಹಂಟಿಂಗ್ ಸೀನ್ ಉಂಟು. ಹಂಟಿಂಗ್ ಸೀನಲ್ಲಿ ನಾವೊಂದು ಗ್ರೂಪ್ ಬರುವಂಥದ್ದು ಸೀನ್ ಉಂಟು. ಅದನ್ನು ಶೂಟಿಂಗ್ ಮಾಡುವಾಗ ತುಂಬ ಕಲ್ಲು ಮುಳ್ಳೆಲ್ಲ ಇರ್ತದೆ ಆ ಗುಡ್ಡೆಯಲ್ಲಿ. ಅದನ್ನು ನಾವು ಮಲಗಿಕೊಂಡು ನಿಧಾನವಾಗಿ ಬರಬೇಕು. ಅದನ್ನು ಶೂಟಿಂಗ್ ಮಾಡಿದ್ದಾರೆ. ಅದಂದರೆ ಅಷ್ಟು ನನ್ನ ಕೈ ಕಾಲಿಗೆಲ್ಲ ತುಂಬ ಮುಳ್ಳೆಲ್ಲ ಪರಿಚಯ ತುಂಬ ಗಾಯ ಆಗಿದೆ. ಆದರೂ ಕೂಡ ಅದನ್ನು ಒಂದು ಸರಿಗೆ ಅಲ್ಲ, ಒಂದು 10 ಸಾರಿ ಮಾಡಿಸಿದ್ದಾರೆ. ಆ್ಯಕ್ಚುಲಿ ಅದು ಅನುಭವನೇ ಬೇರೆ. ಹಾಗೆ ನಾನು ಪ್ರಥಮವಾಗಿ ಇವರು ನಮ್ಮ ಡೈರೆಕ್ಟರ್ ಗಿಲ್ಲಿ ವೆಂಕಟೇಶ್ವರ ಹಾಗೂ ನಮ್ಮ ಪ್ರೊಡ್ಯೂಸರ್ ಕಾಡ ನಟರಾಜ್ ಅವರಿಗೂ ಕೂಡ ನಾನೊಂದು ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಮೇಡಮ್ ಅವರಿಗೆ. ಇವ್ರದ್ದು ಕಾಡ ಅವ್ರದ್ದು ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಮತ್ತು ಹೆಣ್ಣು ಹೊನ್ನು ಮಣ್ಣು ಇವು ಮೂರರಿಂದ ಯಾವ ಥರದ್ದು ಯುದ್ಧ ಆಗ್ತದೆ ಅಂತ ಹೇಳಿದ್ರೆ ಈ ಫಿಲ್ಮಲ್ಲಿ ತೋರಿಸಿದ್ದಾರೆ. ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಫಿಲ್ಮ್. ಒಳ್ಳೆಯದಾಗಿದೆ ಸರ್, ನಮ್ಮದು ಆ್ಯಕ್ಟಿವ್ ಅಲ್ಲ, ಎಲ್ರಿಗೂ ಹೇಳ್ತೇವೆ. ಸರಿ ಸರ್. ಅಂದರೆ ಸ್ಟೋರಿ ಮತ್ತು ಎಲ್ಲ ಮ್ಯೂಸಿಕ್ ಎಲ್ಲ ಸೂಪರ್, ಎಲ್ಲರ ಆ್ಯಕ್ಟಿಂಗ್ ಎಲ್ಲ ಹೇಗೆ ಚೆನ್ನಾಗಿದೆ. ಇಲ್ಲ ಚೆನ್ನಾಗಿದೆ. ಅದರಲ್ಲಿ ಅವ್ನು ತಗೊಂಡು ಹೋದ ಶೈಲಿ ಅದೆಲ್ಲ ಒಳ್ಳೆಯದಾಗಿದೆ. ಸೂಪರ್ ಬಂದಿದೆ ಮೂವಿ, ಸೂಪರ್ ಬಂದಿದೆ. ಏನಂದ್ರೆ ನಾವು ಇನ್ನೇನು ಇಲ್ಲ ಅಂತ ಹೇಳಬೇಕಿದ್ರೆ ಕ್ಲೈಮ್ಯಾಕ್ಸಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟು ಒಂದು ಈ ಥರ ಕ್ಲೈಮ್ಯಾಕ್ಸ್ ಕೊಡ್ಬೋದು ಅಂತ ಒಳ್ಳೆ ವರ್ಕ್ ಮಾಡಿದ್ದಾರೆ. ಇಲ್ಲಿ ಬರೋಂಥ ಪ್ರತಿಯೊಬ್ಬರು ಆ್ಯಕ್ಟರ್ ಕೂಡ ಒಂದು ಆ ರೋಲ್ಗೆ ಫಿಟ್ ಆಗಿದ್ದಾರೆ. ಅಂದರೆ ಯಾರ್ದು ಓವರ್ ಆ್ಯಕ್ಟಿಂಗ್ ಅಂಡರ್ ಆ್ಯಕ್ಟಿಂಗ್ ಆ ಥರ ಏನೂ ಕನ್ಸಿಡರ್ ಮಾಡುವಾಗಿರಲಿಲ್ಲ. ಎಲ್ಲ ಸೂಪರ್ ಒಳ್ಳೆ ಆ್ಯಕ್ಟ್ರು ಮಾಡಿದ್ದಾರೆ, ಸೂಪರ್ ಆಗಿ. ಅಂದರೆ ಕುತೂಹಲ ಇತ್ತು ಯಾವ ರೀತಿ ಎಂಡ್ ಮಾಡ್ತಾರೆ, ಒಳ್ಳೆ ಮಾಡಿದ್ದಾರೆ. ಎಂಡ್ ಹೇಗೆ ಮಾಡ್ತಾರೆ ಅಂತ ಒಂದಿತ್ತು ಆಗಿದೆ. ಅಂದರೆ ನಮಗೆ ಇಮ್ಯಾಜಿನೇಷನ್ಗೆ ಅವಕಾಶ ಜಾಸ್ತಿ ಇದೆ. ಯಾವುದೇ ಕತೆ ಆದರೂ ಅವರೇ ಫುಲ್ ಸ್ಟೋರಿ ಕೊಟ್ಟರೆ ನಮಗೇನೂ ಅವಕಾಶ ಇರೋದಿಲ್ಲ. ಬಟ್ ಇದೇನೋ 2 ಸ್ಟೋರಿಯನ್ನು ಮಿಕ್ಸ್ ಮಾಡಿ ಹೊಸದೇನೋ ನಮಗೆ ಇಮ್ಯಾಜಿನೇಷನ್ಗೆ ಅವಕಾಶ ಇದೆ. ಇಷ್ಟ ಆಯಿತು, ಡಿಫ್ರೆಂಟ್ ಆಗಿದೆ, ಒಳ್ಳೆಯದಕ್ಕೆ ಚೆನ್ನಾಗಿದೆ. ಹಳ್ಳಿ ಸೊಗಡಿನ ಪ್ರೀತಿ ಪ್ರೇಮದ ಕತೆಗೆ ಹೊಸ ಸ್ಪರ್ಶವನ್ನು ಕೊಟ್ಟು ಉತ್ತಮವಾಗಿ ಸಿನಿಮಾ ಮೂಡಿ ಬಂದಿರುವಂಥದ್ದು. ಈ ಸಿನಿಮಾದಲ್ಲಿ ಆ್ಯಕ್ಷನ್ ಇದೆ, ಇದರ ಜೊತೆಗೇನೆ ನಿಮಗೆ ಮನಸ್ಸಿಗೆ ಇಷ್ಟವಾಗುವಂಥ ಕಥೆಯನ್ನು ಕೂಡ ಹೆಣೆದಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಥಿಯೇಟರ್ಗೆ ಬಂದು ಕರಿಕಾಳ ಸಿನಿಮಾವನ್ನು ವೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಕ್ಯಾಮರಾ ಪರ್ಸನ್ ಸುಧಾಕರ್ ಪಟೇಲ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.